हरे कृष्णा। श्री श्री राधा गोविंद की जय, श्री श्री गौर निताई की जय, श्रील प्रभुपाद की जय, गुरुदेव की जय। ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 2ನೇ ಅಧ್ಯಾಯ. ಹೃದಯಸ್ಥ ಭಗವಂತ. ಶ್ಲೋಕ 1. ಶ್ರೀ ಶುಕ ಉವಾಚ ಏವಂ ಪುರಾ ಧಾರಣಾಯಾತ್ಮಯೋನಿರ್ ನಷ್ಟಾಂ ಸ್ಮೃತಿಂ ಪ್ರತ್ಯವರುದ್ಯಾತುಷ್ಟಾತ್ ತಥಾ ಸಸರ್ಜೇದ ಮೋಘದೃಷ್ಟಿರ್ ಯಥಾಪ್ಯಯಾತ್ ಪ್ರಾಗ್ ವ್ಯವಸಾಯ ಬುದ್ಧಿಃ. ಶ್ರೀ ಶುಕ ಉವಾಚ. ಶ್ರೀ ಶುಕಮುನಿಗಳು ನುಡಿದರು, ಏವಂ ಈ ರೀತಿಯಲ್ಲಿಯೇ ಪುರ ವಿಶ್ವಾಭಿವ್ಯಕ್ತಿಗಿಂತ ಮೊದಲು ಧಾರಣೆಯ ಅಂತಹ ಕಲ್ಪನೆಯಿಂದ ಆತ್ಮಯೋನಿಹಿ ಬ್ರಹ್ಮನು ನಷ್ಟಾಂ ಕಳೆದು ಹೋದ ಸ್ಮೃತಿ ನೆನಪನ್ನು ಪ್ರತ್ಯವರುದ್ಯ ಪುನಃ ಪಡೆದು ತುಷ್ಟಾತ್ ಭಗವಂತನನ್ನು ತೃಪ್ತಿಪಡಿಸುವುದರಿಂದ ತಥಾ ಅನಂತರ ಸಸರ್ಜ ಸೃಷ್ಟಿಸಿದನು ಇದಂ ಈ ಭೌತಿಕ ಜಗತ್ತನ್ನು ಅಮೋಘ ದೃಷ್ಟಿ ಸ್ಪಷ್ಟವಾದ ದೃಷ್ಟಿಯುಳ್ಳವನಾಗಿ ಯಥಾ ಹಾಗೆ ಅಪ್ಯಯಾತ್ ಸೃಷ್ಟಿಸಿದನು ಪ್ರಾಕ್ ಮುಂಚಿನಂತೆ ವ್ಯವಸಾಯ ನಿಶ್ಚಯಗೊಂಡ ಬುದ್ಧಿಯುಳ್ಳವನಾಗಿ. ಅನುವಾದ. ಶ್ರೀ ಶುಕಮುನಿಗಳು ನುಡಿದರು, ಪೂರ್ವಕಾಲದಲ್ಲಿ ವಿಶ್ವಗಳ ಅಭಿವ್ಯಕ್ತಿಗಿಂತ ಮೊದಲು ಶ್ರೀ ಬ್ರಹ್ಮದೇವನು ವಿರಾಟ್ ರೂಪವನ್ನು ಧ್ಯಾನ ಮಾಡಿ ಭಗವಂತನನ್ನು ಸಮಾಧಾನಗೊಳಿಸಿ ಕಳೆದುಕೊಂಡ ತನ್ನ ಪ್ರಜ್ಞೆಯನ್ನು ಮರಳಿ ಪಡೆದನು. ತನ್ಮೂಲಕ ಅವನು ಈ ಸೃಷ್ಟಿಯನ್ನು ಹಿಂದಿದ್ದಂತೆ ಮತ್ತೆ ನಿರ್ಮಿಸಲು ಸಮರ್ಥನಾದನು. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಉಲ್ಲೇಖಿಸಲಾದ ಶ್ರೀ ಬ್ರಹ್ಮದೇವನ ದೃಷ್ಟಾಂತವು ವಿಸ್ಮೃತಿಗಳಲ್ಲಿ ಒಂದಾಗಿದೆ. ಬ್ರಹ್ಮದೇವನು ಭಗವಂತನ ಪ್ರಾಪಂಚಿಕ ಲಕ್ಷಣಗಳಲ್ಲಿ ಒಂದರ ಅವತಾರವಾಗಿದ್ದಾನೆ. ಐಹಿಕ ರಜೋಗುಣದ ಅವತಾರವಾದ ಅವನಿಗೆ ಸುಂದರ ಲೌಕಿಕ ಅಭಿವ್ಯಕ್ತಿಯನ್ನು ಉತ್ಪತ್ತಿ ಮಾಡುವ ಅಧಿಕಾರ ಭಗವಂತನಿಂದ ದತ್ತವಾಗಿದೆ. ಆದರೂ ಅವನು ಅಸಂಖ್ಯ ಜೀವಗಳಲ್ಲಿ ಒಬ್ಬನಾದ್ದರಿಂದ ತನ್ನ ಸೃಷ್ಟ್ಯಾತ್ಮಕ ಶಕ್ತಿಯ ಕಲೆಯನ್ನು ಮರೆಯತಕ್ಕವನಾಗಿದ್ದಾನೆ. ಬ್ರಹ್ಮದೇವನಿಂದ ಮೊದಲುಗೊಂಡು ಅತಿ ಕೆಳಗಿನ ಕ್ಷುದ್ರ ಇರುವೆಯವರೆಗಿನ ಎಲ್ಲಾ ಜೀವಿಗಳಲ್ಲಿ ಈ ವಿಸ್ಮೃತಿ ಒಂದು ಪ್ರವೃತ್ತಿಯಾಗಿದೆ. ಭಗವಂತನ ವಿರಾಟ್ ರೂಪವನ್ನು ಧ್ಯಾನಿಸುವ ಮೂಲಕ್ಕೆ ಭಗವಂತನ ವಿರಾಟ್ ರೂಪವನ್ನು ಧ್ಯಾನಿಸುವ ಮೂಲಕ ಅದಕ್ಕೆ ತಡೆಯೊಡ್ಡಬಹುದು. ಈ ಅವಕಾಶ ಮನುಷ್ಯ ಜನ್ಮದಲ್ಲಿ ದೊರೆಯುತ್ತದೆ. ಮನುಷ್ಯ ಜೀವಿಯು ಶ್ರೀಮದ್ ಭಾಗವತದ ಉಪದೇಶವನ್ನು ಅನುಸರಿಸಿದರೆ ಮತ್ತು ವಿರಾಟ್ ರೂಪವನ್ನು ಧ್ಯಾನ ಮಾಡಲಾರಂಭಿಸಿದರೆ ಆಗ ಅವನ ಶುದ್ಧ ಪ್ರಜ್ಞೆಯ ಪುನರುಜ್ಜೀವನ ಮತ್ತು ಭಗವಂತನೊಂದಿಗೆ ತನಗಿರುವ ಶಾಶ್ವತ ಸಂಬಂಧವನ್ನು ಮರೆಯುವ ಪ್ರವೃತ್ತಿಯ ನಿವಾರಣೆ ಎರಡು ಏಕಕಾಲಕ್ಕೆ ಅನುಸರಿಸಿ ಬರುತ್ತವೆ. ಈ ವಿಸ್ಮೃತಿಯನ್ನು ಹೋಗಲಾಡಿಸಿಕೊಳ್ಳುತ್ತಿದ್ದಂತೆಯೇ ಇಲ್ಲಿ ಮತ್ತು ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದ 41ನೇ ಶ್ಲೋಕದಲ್ಲಿ ಉಲ್ಲೇಖಿಸಲಾದ ವ್ಯವಸಾಯ ಬುದ್ಧಿ ಒಮ್ಮೆಗೆ ಅನುಸರಿಸಿ ಬರುತ್ತದೆ. ಜೀವಿಯ ಈ ಖಚಿತ ಜ್ಞಾನ ಅವನನ್ನು ಭಗವಂತನ ಪ್ರೇಮಮಯ ಸೇವೆಗೆ ಕರೆದೊಯ್ಯುತ್ತದೆ. ಅದು ಜೀವಿಗೆ ಅಪೇಕ್ಷಣೀಯವಾಗಿದೆ. ಭಗವತ್ ಸಾಮ್ರಾಜ್ಯ ಅಪರಿಮಿತವಾದದ್ದು. ಆದ್ದರಿಂದ ಭಗವಂತನ ಸಹಾಯ ಹಸ್ತಗಳ ಸಂಖ್ಯೆಯೂ ಅಮಿತವಾಗಿವೆ. ಭಗವಂತನು ತನ್ನ ಸೃಷ್ಟಿಯ ಪ್ರತಿ ಮೂಲೆಯಲ್ಲೂ ತನ್ನ ಕೈ, ಕಾಲು, ಕಣ್ಣು, ಬಾಯಿಗಳನ್ನು ಹೊಂದಿದ್ದಾನೆ ಎಂದು ಭಗವದ್ಗೀತೆ 13ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಪ್ರತಿಪಾದಿಸಿದೆ. ಇದರ ಅರ್ಥವೆಂದರೆ ವಿಭಿನ್ನಾಂಶಗಳ ವಿಸ್ತೃತ ರೂಪಗಳಾದ ಜೀವಗಳೇ ಭಗವಂತನ ಸಹಾಯ ಹಸ್ತಗಳು. ಅವೆಲ್ಲವೂ ಭಗವಂತನಿಗೆ ನಿರ್ದಿಷ್ಟ ನಮೂನೆಯ ಸೇವೆಯನ್ನು ಸಲ್ಲಿಸುವ ಉದ್ದೇಶಕ್ಕಾಗಿಯೇ ಇವೆ.
ಬದ್ಧಾತ್ಮನು ಬ್ರಹ್ಮದೇವನ ಸ್ಥಾನದಲ್ಲಿ ಕೂಡ ಇದನ್ನು ಅಹಂಭಾವದಿಂದ ಉತ್ಪನ್ನವಾದ ಐಹಿಕ ಶಕ್ತಿಯಾದ ಮಾಯೆಯ ಪ್ರಭಾವದಿಂದ ಮರೆಯುತ್ತಾನೆ. ಭಗವತ್ ಪ್ರಜ್ಞೆಗೆ ಮೊರೆ ಹೋಗುವುದರಿಂದ ಇಂತಹ ಮಿಥ್ಯಾ ಅಹಂಭಾವಕ್ಕೆ ತಡೆಯೊಡ್ಡಬಹುದು. ಬಿಡುಗಡೆ ಎಂದರೆ ಬ್ರಹ್ಮನ ವಿಷಯದಲ್ಲಿ ದೃಷ್ಟಾಂತವಿದ್ದಂತೆ ವಿಸ್ಮೃತಿಯ ನಿದ್ದೆಯಿಂದ ಹೊರಬರುವುದು ಮತ್ತು ಭಗವಂತನ ನೈಜ ಪ್ರೇಮ ಸೇವೆಯಲ್ಲಿ ತೊಡಗುವುದು. ಮೋಕ್ಷದಲ್ಲಿ ಮಾಡುವ ಸೇವೆಗೆ ಬ್ರಹ್ಮದೇವನ ಸೇವೆಯು ಮಾದರಿಯಾಗಿದೆ. ಅದು ಪ್ರಮಾದ ಮತ್ತು ವಿಸ್ಮೃತಿಗಳಿಂದ ತುಂಬಿದ ಹುಸಿ ಪರಹಿತದ ಸೇವೆಗಳಿಗಿಂತ ಬೇರೆಯೇ ಆಗಿದೆ. ಬಿಡುಗಡೆ ಎಂದೂ ನಿಷ್ಕ್ರಿಯೆಯಲ್ಲ. ಮಾನವ ಪ್ರಮಾದಗಳಿಲ್ಲದ ಸೇವೆ ಅಷ್ಟೇ. ಶ್ಲೋಕ 2. ಶಾಬ್ದಸ್ಯ ಹಿ ಭ್ರಮಣ ಏಷ ಪಂಥ ಯನ್ನಾಮಭಿಧ್ಯಾಯತಿ ಧೀರ ಪಾರ್ಥೇಹಿ ಪರಿಭ್ರಮಂಸ್ತತ್ರ ನ ವಿಂದತೆ ಅರ್ಥಾನ್ ಮಾಯಾಮಯೇ ವಾಸನಯಾ ಶಯಾನಃ. ಶಾಬ್ದಸ್ಯ ವೇದಧ್ವನಿಯ, ಹಿ ನಿಶ್ಚಯವಾಗಿ, ಭ್ರಮಣಃ ವೇದಗಳ, ಏಷಃ ಇವು, ಪಂಥಃ ದಾರಿಗಳು, ಯತ್ ಯಾವುದಿದೆ, ನಾಮಭಿಹಿ ವಿಭಿನ್ನ ಹೆಸರುಗಳಿಂದ, ಧ್ಯಾಯತಿ ಚಿಂತಿಸುತ್ತದೆ, ಧೀಹಿ ಬುದ್ಧಿಶಕ್ತಿಯು, ಅಪಾರ್ಥೇಹಿ ಅರ್ಥವಿಲ್ಲದ ವಿಚಾರಗಳಿಂದ, ಪರಿಭ್ರಮನ್ ಅಲೆಯುತ್ತಾ, ತತ್ರ ಅಲ್ಲಿ, ನ ವಿಂದತೆ ಅನುಭವಿಸಲಾರ, ಅರ್ಥಾನ್ ವಾಸ್ತವಗಳನ್ನು, ಮಾಯಾಮಯೇ ಭ್ರಾಮಕ ವಸ್ತುಗಳಲ್ಲಿ, ವಾಸನೆಯ ಬಗೆ ಬಗೆಯ ಅಪೇಕ್ಷೆಗಳಿಂದ, ಶಯಾನಃ ನಿದ್ದೆಯಲ್ಲಿ ಕನಸು ಕಾಣುವನೋ ಎಂಬಂತೆ. ಅನುವಾದ: ವೈದಿಕ ಶಬ್ದದ ನಿರೂಪಣಾ ಕ್ರಮ ಎಷ್ಟು ಕಂಗೆಡಿಸುವಂತಹುದು ಆಗಿದೆ ಎಂದರೆ ಅದು ಸ್ವರ್ಗೀಯ ಸಾಮ್ರಾಜ್ಯಗಳಂತಹ ಅರ್ಥಹೀನ ವಸ್ತುಗಳತ್ತ ಜನರ ಬುದ್ಧಿಯನ್ನು ನಿರ್ದೇಶಿಸುತ್ತದೆ. ಬದ್ಧಾತ್ಮರು ಅಂತಹ ಸ್ವರ್ಗೀಯ ಮಾಯಾಮಯ ಸುಖಗಳ ಕನಸುಗಳಲ್ಲಿ ಹಾರಾಡುತ್ತಾರೆ. ಆದರೆ ವಾಸ್ತವವಾಗಿ ಅವರು ಅಂತಹ ಸ್ಥಳಗಳಲ್ಲಿ ಯಾವ ನೈಜ ಸುಖಗಳನ್ನೂ ಸವಿಯಲಾರರು. ಭಾವಾರ್ಥ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವಿಶ್ವಸೀಮೆಯ ತುದಿಯವರೆಗೂ ಲಭಿಸಬಹುದಾದ ಸುಖಗಳನ್ನು ಪಡೆಯಲಿಕ್ಕಾಗಿ ಬದ್ಧಾತ್ಮನು ಈ ಐಹಿಕ ಜಗತ್ತಿನಲ್ಲಿ ಸದಾ ಯೋಜನೆಗಳನ್ನು ಹಾಕುತ್ತಿರುತ್ತಾನೆ. ಅವನು ಈ ಭೂಲೋಕದಲ್ಲಿ ದೊರಕುವ ರಮಣೀಯತೆಯಿಂದಲೂ ತೃಪ್ತನಾಗಿಲ್ಲ. ಅಲ್ಲಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಆತ ತನ್ನ ಎಲ್ಲಾ ಬಲ ಬಳಸಿ ಆದಷ್ಟು ಶೋಷಣೆ ಮಾಡಿದ್ದಾನೆ. ಅವನು ಚಂದ್ರಲೋಕದ ಅಥವಾ ಶುಕ್ರ ಗ್ರಹ ಲೋಕದ ಸಂಪನ್ಮೂಲಗಳನ್ನು ಶೋಷಿಸಲು ಅಲ್ಲಿಗೂ ಹೋಗ ಬಯಸಿದ್ದಾನೆ. ಆದರೆ ಈ ವಿಶ್ವದ ಅಸಂಖ್ಯ ಲೋಕಗಳ ಅಂತೆಯೇ ಇತರ ಗ್ರಹ ವ್ಯೂಹಗಳಲ್ಲಿನ ಲೋಕಗಳ ನಿಷ್ಪ್ರಯೋಜಕತೆಯ ಬಗ್ಗೆ ಭಗವಂತನು ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾನೆ. ಅಸಂಖ್ಯ ವಿಶ್ವಗಳಿವೆ ಹಾಗೂ ಪ್ರತಿಯೊಂದರಲ್ಲೂ ಅಸಂಖ್ಯ ಲೋಕಗಳು ಇವೆ. ಆದರೆ ಅವುಗಳಲ್ಲಿ ಯಾವುದು ಐಹಿಕ ಅಸ್ತಿತ್ವದ ಪ್ರಮುಖ ದುಃಖಗಳಾದ ಜನನ ವೇದನೆ, ಮರಣ ವೇದನೆ, ವೃದ್ಧಾಪ್ಯದ ವೇದನೆ, ರೋಗ ವೇದನೆಗಳಿಂದ ಅಬಾಧಿತವಾದದ್ದಾಗಿಲ್ಲ. ಬ್ರಹ್ಮಲೋಕ ಅಥವಾ ಸತ್ಯಲೋಕಗಳಂತಹ ಅತ್ಯೂರ್ಧ್ವ ಲೋಕಗಳು ವಾಸದ ಉದ್ದೇಶಕ್ಕೆ ಸಂತಸದ ತಾಣಗಳಲ್ಲ ಎಂದು ಭಗವಂತ ಹೇಳುತ್ತಾನೆ. ಅಂದ ಮೇಲೆ ಸ್ವರ್ಗೀಯ ಲೋಕಗಳಂತಹ ಇತರ ಲೋಕಗಳ ಬಗ್ಗೆ ಹೇಳಬೇಕಾದ್ದೇನಿದೆ? ಅದಕ್ಕೆ ಮೇಲೆ ಹೇಳಿದ ಐಹಿಕ ವೇದನೆಗಳು ಇರುವುದೇ ಕಾರಣ. ಬದ್ಧಾತ್ಮರು ಕಟ್ಟುನಿಟ್ಟಾಗಿ ಕಾಮ್ಯಕರ್ಮಗಳ ನಿಯಮಕ್ಕೊಳಪಟ್ಟಿರುತ್ತಾರೆ. ಹಾಗಾಗಿ ಅದಕ್ಕನುಗುಣವಾಗಿ ಅವರು ಕೆಲವೊಮ್ಮೆ ಬ್ರಹ್ಮಲೋಕಕ್ಕೇರುತ್ತಾರೆ, ಮತ್ತೆ ಪಾತಾಳ ಲೋಕಕ್ಕಿಳಿಯುತ್ತಾರೆ. ಸುಖ ಸುತ್ತಿನಾಟದಲ್ಲಿರುವ ಮುಗ್ಧ ಮಕ್ಕಳೋ ಎಂಬಂತೆ. ನೈಜ ಸುಖ ಇರುವುದು ಭಗವತ್ ಸಾಮ್ರಾಜ್ಯದಲ್ಲಿ. ಅಲ್ಲಿ ಯಾರೂ ಐಹಿಕ ಅಸ್ತಿತ್ವದ ವೇದನೆಗಳಿಗೆ ಒಳಗಾಗಬೇಕಾಗಿಲ್ಲ. ಆದ್ದರಿಂದ ಜೀವಿಗಳಿಗೆ ಕಾಮ್ಯ ಕರ್ಮಗಳ ವೈದಿಕ ಕ್ರಮ ಹಾದಿ ತಪ್ಪಿಸುವಂತಹದ್ದಾಗಿದೆ. ಈ ದೇಶದಲ್ಲೋ ಇನ್ನೊಂದರಲ್ಲೋ ಅಥವಾ ಈ ಲೋಕದಲ್ಲೋ ಇನ್ನೊಂದರಲ್ಲೋ ಅತ್ಯುನ್ನತ ಜೀವನ ವಿಧಾನವನ್ನು ಚಿಂತಿಸಬಹುದು. ಆದರೆ ಈ ಐಹಿಕ ಜಗತ್ತಿನಲ್ಲೆಲ್ಲೂ ಆತ ಶಾಶ್ವತ ಜೀವನ, ಪೂರ್ಣ ಪ್ರಜ್ಞೆ, ಸಂಪೂರ್ಣ ಅತ್ಯಾನಂದಗಳೆಂಬ ಜೀವನದ ನೈಜ ಬಯಕೆಯನ್ನು ಈಡೇರಿಸಿಕೊಳ್ಳಲಾರ. ಪರೀಕ್ಷಿತ ಮಹಾರಾಜನು ಬದುಕಿನ ಕೊನೆಯ ಹಂತದಲ್ಲಿ ಹುಸಿ ಸ್ವರ್ಗೀಯ ಲೋಕಗಳಿಗೆ ತನ್ನನ್ನು ದಾಟಿಸುವಂತೆ ಬಯಸಬಾರದು. ಅದಕ್ಕೆ ಬದಲಾಗಿ
ಭಗವತ್ತಾಮಕ್ಕೆ ಹಿಂದಿರುಗಲು ಸ್ವಯಂ ಸಿದ್ಧನಾಗಬೇಕೆಂದು ಶ್ರೀ ಶುಕಮುನಿಗಳು ಪರ್ಯಾಯವಾಗಿ ದೃಢೀಕರಿಸುತ್ತಾರೆ. ಯಾವ ಐಹಿಕ ಲೋಕಗಳು ಅಥವಾ ಜೀವಿಗಳಿಗೆ ಅಲ್ಲಿ ದೊರಕುವ ಸೌಂದರ್ಯ ಸಾಧನಗಳು ಅಕ್ಷಯವಾದದ್ದಲ್ಲ. ಆದ್ದರಿಂದ ಅವು ಕೊಡುವ ತಾತ್ಕಾಲಿಕ ಸುಖದ ಬಗ್ಗೆ ಪ್ರತಿಯೊಬ್ಬನೂ ಅನಾಸಕ್ತಿಯನ್ನು ಹೊಂದಿರಲೇಬೇಕು. ಶ್ಲೋಕ 3. ಅತ ಕವಿರ್ನಾಮಸು ಯಾವದರ್ಥಃ ಸ್ಯಾದ ಪ್ರಮತ್ತೋ ವ್ಯವಸಾಯ ಬುದ್ಧಿಃ ಸಿದ್ಧೇ ಅನ್ಯತಾರ್ಥೇನ ಯತೇತ ತತ್ರ ಪರಿಶ್ರಮಂ ತತ್ರ ಸಮೀಕ್ಷಮಾಣಃ. ಅತಃ ಈ ಕಾರಣಕ್ಕಾಗಿ ಕವಿಹಿ ಪ್ರಜ್ಞಾವಂತ ವ್ಯಕ್ತಿಯು ನಾಮಸು ಹೆಸರುಗಳಲ್ಲಿ ಮಾತ್ರ ಯಾವತ್ ಕನಿಷ್ಠ ಅರ್ಥಃ ಅಗತ್ಯವು ಸ್ಯಾತ್ ಇರಬೇಕು ಅಪ್ರಮತ್ತಃ ಅವುಗಳಿಗಾಗಿ ಹುಚ್ಚನಾಗದೆ ವ್ಯವಸಾಯ ಬುದ್ಧಿ ನಿಶ್ಚಿತ ಬುದ್ಧಿಯುಳ್ಳವನಾಗಿ ಸಿದ್ಧೆ ಯಶಸ್ಸಿಗೋಸ್ಕರ ಅನ್ಯತಾ ಬೇರೆ ರೀತಿಯಿಂದ ಅತ್ತೆ ಆಸಕ್ತಿಯಲ್ಲಿ ನ ಯಥೇತ ಪ್ರಯತ್ನಿಸಬಾರದು ತತ್ರ ಅಲ್ಲಿ ಪರಿಶ್ರಮಂ ಕಠಿಣ ಶ್ರಮವನ್ನು ತತ್ರ ಅಲ್ಲಿ ಸಮೀಕ್ಷಮಾಣಃ ಪ್ರಾಯೋಗಿಕವಾಗಿ ನೋಡುವವನು. ಅನುವಾದ: ಈ ಕಾರಣಕ್ಕಾಗಿ ಜಾಗೃತನಾದ ವ್ಯಕ್ತಿಯು ಈ ನಾಮಾತ್ಮಕ ಜಗತ್ತಿನಲ್ಲಿ ಬದುಕಿನ ಕನಿಷ್ಠ ಅಗತ್ಯಗಳಿಗಾಗಿ ಮಾತ್ರ ಪ್ರಯತ್ನ ಮಾಡಬೇಕು. ಆತನು ಪ್ರಜ್ಞಾವಂತಿಕೆಯಿಂದ ನೆಲೆಸಬೇಕು. ಅನಗತ್ಯ ವಸ್ತುಗಳಿಗಾಗಿ ಮಾಡುವ ಎಲ್ಲಾ ಪ್ರಯತ್ನಗಳು ಕೇವಲ ನಿಷ್ಪ್ರಯೋಜಕ ಕಠಿಣ ಶ್ರಮವೆಂಬುದನ್ನು ಕಾರ್ಯತಃ ಗ್ರಹಿಸಲು ಸಮರ್ಥನಾಗಿ ಎಂದು ಅಂತಹ ಪ್ರಯತ್ನ ಮಾಡಬಾರದು. ಭಾವಾರ್ಥ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಾಗವತ ಧರ್ಮ ಅಥವಾ ಶ್ರೀಮದ್ ಭಾಗವತ ಪಂಥವು ಕಾಮ್ಯಕರ್ಮಗಳ ಮಾರ್ಗದಿಂದ ಪೂರ್ತಿಯಾಗಿ ಭಿನ್ನವಾಗಿದೆ. ಆ ಮಾರ್ಗವನ್ನು ಭಕ್ತರು ಕೇವಲ ಕಾಲಹರಣವೆಂದು ಪರಿಗಣಿಸಿದ್ದಾರೆ. ಇಡೀ ವಿಶ್ವ ಅಥವಾ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಐಹಿಕ ಅಸ್ತಿತ್ವ ಸಂಚಲಿಸುತ್ತಿರುತ್ತದೆ. ಅದರಿಂದ ಅದನ್ನು ಜಗತ್ ಎನ್ನಲಾಗಿದೆ. ಈ ಅಸ್ತಿತ್ವವು ಸುವ್ಯವಸ್ಥಿತವೂ ಅಲ್ಲ, ಭದ್ರವೂ ಅಲ್ಲ, ಮತ್ತು ಅದು ಅಭಿವೃದ್ಧಿಯ ಯಾವ ಹಂತದಲ್ಲೂ ಸುವ್ಯವಸ್ಥಿತವೂ ಭದ್ರವೂ ಆಗಲಾರದು. ಪ್ರತಿಯೊಬ್ಬನೂ ಇದನ್ನು ತಿಳಿದಿದ್ದರೂ ತನ್ನ ಸ್ಥಿತಿಯನ್ನು ಸುವ್ಯವಸ್ಥಿತ ಮತ್ತು ಭದ್ರ ಮಾಡಿಕೊಳ್ಳಲು ಸುಮ್ಮನೆ ವ್ಯವಹಾರ ಯೋಜನೆಗಳನ್ನು ಹಾಕುತ್ತಾನೆ. ಐಹಿಕ ನಾಗರಿಕತೆಯ ಭ್ರಮಾತ್ಮಕ ಅಭಿವೃದ್ಧಿಯಿಂದ ಭ್ರಮಾತ್ಮಕ ಪ್ರದರ್ಶನದ ದಾರಿಯನ್ನನುಸರಿಸಿ ವಶೀಕೃತರಾದವರು ನಿಜಕ್ಕೂ ಹುಚ್ಚರು. ಐಹಿಕ ಸೃಷ್ಟಿ ಎಲ್ಲವೂ ನಾಮಗಳ ಮೋಡಿ ಮಾತ್ರವೇ ಆಗಿದೆ. ವಾಸ್ತವವಾಗಿ ಇದು ನೆಲ, ನೀರು, ಬೆಂಕಿಯಂತಹ ಜಡವಸ್ತುಗಳಿಂದ ಆದ ಕಂಗೆಡಿಸುವ ಸೃಷ್ಟಿಯಲ್ಲದೆ ಬೇರೇನೂ ಅಲ್ಲ. ಕಟ್ಟಡಗಳು, ಪೀಠೋಪಕರಣಗಳು, ಕಾರುಗಳು, ಬಂಗಲೆಗಳು, ಗಿರಣಿಗಳು, ಕಾರ್ಖಾನೆಗಳು, ಉದ್ಯಮಗಳು, ಶಾಂತಿ, ಯುದ್ಧ ಅಥವಾ ಅಣುಶಕ್ತಿ ಮತ್ತು ವಿದ್ಯುತ್ ಕಣ ಚಲನ ಭೌತಶಾಸ್ತ್ರವೆಂಬ ಐಹಿಕ ವಿಜ್ಞಾನದ ಅತ್ಯುನ್ನತ ಪರಿಪೂರ್ಣತೆ ಕೂಡ ತ್ರಿಗುಣಗಳ ಸಹವರ್ತಿ ಪ್ರತಿಕ್ರಿಯೆಗಳೊಂದಿಗಿರುವ ಐಹಿಕ ಅಂಶಗಳ ಕಂಗೆಡಿಸುವ ಹೆಸರುಗಳು ಮಾತ್ರವೇ ಆಗಿವೆ. ಭಗವಂತನ ಭಕ್ತನು ಅವುಗಳನ್ನು ಸಂಪೂರ್ಣವಾಗಿ ತಿಳಿದಿರುವುದರಿಂದ ಸಮುದ್ರದ ತೆರೆಗಳ ಬೋರ್ಗರೆತಕ್ಕಿಂತ ಹೆಚ್ಚಿನ ಔಚಿತ್ಯವೇನೂ ಇರದ ಕೇವಲ ನಾಮ ಮಾತ್ರವಾದ ವಾಸ್ತವವಲ್ಲದ ಸನ್ನಿವೇಶಕ್ಕಾಗಿ ಅನಗತ್ಯ ವಸ್ತುಗಳನ್ನು ಸೃಷ್ಟಿಸುವ ವಿಷಯದಲ್ಲಿ ಆತ ಒಲವು ತೋರುವುದಿಲ್ಲ. ಮಹಾರಾಜರು, ನಾಯಕರು, ಸೇನಾನಿಗಳು ಇತಿಹಾಸದಲ್ಲಿ ತಮ್ಮ ಹೆಸರುಗಳನ್ನು ಚಿರಸ್ಥಾಯಿಯನ್ನಾಗಿ ಮಾಡಲು ಪರಸ್ಪರ ಯುದ್ಧ ಮಾಡುತ್ತಾರೆ. ಕಾಲಾಂತರದಲ್ಲಿ ಅವು ಮರೆತು ಹೋಗುತ್ತವೆ. ಅವು ಇತಿಹಾಸದಲ್ಲಿ ಇನ್ನೊಂದು ಶಕೆಗೆ ಆಸ್ಪದ ಮಾಡಿಕೊಡುತ್ತವೆ. ಆದರೆ ಈ ಇತಿಹಾಸ ಮತ್ತು ಐತಿಹಾಸಿಕ ವ್ಯಕ್ತಿಗಳು ಎಷ್ಟರ ಮಟ್ಟಿಗೆ ಚಂಚಲಿತ ಕಾಲದ ನಿಷ್ಪ್ರಯೋಜಕ ಉತ್ಪನ್ನಗಳೆಂದು ಭಕ್ತನು ಚೆನ್ನಾಗಿ ಅರಿತಿರುತ್ತಾನೆ. ಕಾಮ್ಯಕರ್ಮಿಯು ಸಂಪತ್ತು, ಹೆಂಗಳೆಯರು ಮತ್ತು ಜಾಗತಿಕ ಮನ್ನಣೆಗಳ ವಿಷಯದಲ್ಲಿ ದೊಡ್ಡ ಅದೃಷ್ಟವನ್ನು ಹಂಬಲಿಸುತ್ತಾನೆ. ಆದರೆ ಪರಿಪೂರ್ಣ ವಾಸ್ತವತೆಯಲ್ಲಿ ನೆಲೆಸಿದವರು ಎಂದೂ ಅಂತಹ ಹುಸಿ ವಸ್ತುಗಳಲ್ಲಿ ಒಲವು ತೋರುವುದಿಲ್ಲ. ಅವರಿಗೆ ಇದೆಲ್ಲ ಕಾಲಹರಣವಾಗಿದೆ. ಮಾನವ ಬದುಕಿನ ಪ್ರತಿಕ್ಷಣವು ಮಹತ್ವದ್ದಾದ್ದರಿಂದ ಜಾಗೃತನಾದ ಮನುಷ್ಯನು ಸಮಯವನ್ನು ಬಹಳ ಎಚ್ಚರದಿಂದ ಸದುಪಯೋಗ ಪಡಿಸಿಕೊಳ್ಳುವುದರಲ್ಲಿ ತುಂಬಾ ಕಾಳಜಿ ವಹಿಸಬೇಕು. ಐಹಿಕ ಜಗತ್ತಿನಲ್ಲಿ ಸುಖಕ್ಕಾಗಿ ಯೋಜನೆಗಳ ಹುರುಳಿಲ್ಲದ ಸಂಶೋಧನೆಯಲ್ಲಿ ಕಾಲವನ್ನು ವ್ಯರ್ಥ ಮಾಡಿದ ಮಾನವ ಬದುಕಿನ ಒಂದು ಕ್ಷಣವನ್ನು
ಲಕ್ಷಾಂತರ ಚಿನ್ನದ ನಾಣ್ಯ ಖರ್ಚು ಮಾಡಿದರೂ ಪುನಃ ಪಡೆಯಲಾರ. ಆದ್ದರಿಂದ ಮಾಯೆಯ ಹಿಡಿತದಿಂದ ಅಥವಾ ಬದುಕಿನ ಭ್ರಮಾತ್ಮಕ ಕಾರ್ಯಗಳಿಂದ ಬಿಡುಗಡೆ ಬಯಸುವ ಅಲೌಕಿಕವಾದಿಗಳು ಕಾಮ್ಯಕರ್ಮಿಗಳ ಬಾಹ್ಯ ಲಕ್ಷಣದಿಂದ ವಶೀಕೃತರಾಗಬಾರದೆಂದು ಈ ಮೂಲಕ ಎಚ್ಚರಿಸಲಾಗಿದೆ. ಇಂದ್ರಿಯ ತೃಪ್ತಿಯೇ ಎಂದೂ ಮಾನವ ಬದುಕಿನ ಉದ್ದೇಶವಲ್ಲ. ಅದರ ಉದ್ದೇಶ ಆತ್ಮ ಸಾಕ್ಷಾತ್ಕಾರ. ಶ್ರೀಮದ್ ಭಾಗವತವು ಆರಂಭದಿಂದ ಕೊನೆಯವರೆಗೆ ಈ ವಿಷಯದಲ್ಲಿ ಅನನ್ಯವಾಗಿ ಉಪದೇಶಿಸುತ್ತದೆ. ಆತ್ಮ ಸಾಕ್ಷಾತ್ಕಾರವೇ ಮಾನವ ಬದುಕಿನ ಏಕೈಕ ಉದ್ದೇಶವಾಗಿದೆ. ಅತ್ಯುಚ್ಚ ಪರಿಪೂರ್ಣತೆಯನ್ನು ಗುರಿಯಾಗಿಟ್ಟುಕೊಂಡ ನಾಗರಿಕತೆ ಅನಗತ್ಯ ವಸ್ತುಗಳನ್ನು ಸೃಷ್ಟಿಸುವುದರಲ್ಲಿ ಎಂದೂ ತೃಪ್ತಿ ಕಾಣುವುದಿಲ್ಲ. ಅಂತಹ ಪರಿಪೂರ್ಣ ನಾಗರಿಕತೆ ಮನುಷ್ಯನನ್ನು ಬದುಕಿನ ಕನಿಷ್ಠ ಅಗತ್ಯಗಳನ್ನು ಮಾತ್ರ ಸ್ವೀಕರಿಸುವಂತೆ ಮಾಡುತ್ತದೆ ಅಥವಾ ಕೆಟ್ಟ ವ್ಯವಹಾರದ ಉತ್ತಮ ಬಳಕೆಯ ತತ್ವವನ್ನು ಅನುಸರಿಸುವಂತೆ ಮಾಡುತ್ತದೆ. ನಮ್ಮ ಐಹಿಕ ದೇಹಗಳು ಮತ್ತು ನಮ್ಮ ಬದುಕುಗಳು ಆ ಸಂಬಂಧದಲ್ಲಿ ಕೆಟ್ಟ ವ್ಯವಹಾರಗಳೇ ಆಗಿವೆ. ಏಕೆಂದರೆ ಜೀವಿಯು ನಿಜವಾಗಿ ಚೈತನ್ಯವೇ. ಜೀವಿಯ ಆಧ್ಯಾತ್ಮಿಕ ಮುನ್ನಡೆ ಅತ್ಯಂತ ಅವಶ್ಯಕ. ಈ ಮಹತ್ವದ ಸಂಗತಿಯನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಮಾನವ ಜೀವನದ ಉದ್ದೇಶವಾಗಿದೆ. ಅದಕ್ಕನುಗುಣವಾಗಿ ಪ್ರತಿಯೊಬ್ಬನೂ ವರ್ತಿಸಬೇಕು. ಬದುಕಿನ ಕನಿಷ್ಠ ಅಗತ್ಯಗಳನ್ನು ಮಾತ್ರ ಸ್ವೀಕರಿಸಿ ಐಹಿಕ ಅನುಭೋಗಕ್ಕಾಗಿ ಹುಚ್ಚನಾಗುವಂತಹ ಯಾವುದೇ ಉದ್ದೇಶಗಳಿಗೆ ಮಾನವ ಶಕ್ತಿಯನ್ನು ಪರಿವರ್ತಿಸದೆ ಭಗವಂತನ ಕೊಡುಗೆಯನ್ನೇ ಹೆಚ್ಚು ಅವಲಂಬಿಸುವಂತೆ ವರ್ತಿಸಬೇಕು. ನಾಗರಿಕತೆಯ ಐಹಿಕ ಅಭಿವೃದ್ಧಿಯನ್ನು ಆಸುರಿ ನಾಗರಿಕತೆ ಎಂದು ಕರೆಯಲಾಗಿದೆ. ಅದು ಅಂತಿಮವಾಗಿ ಯುದ್ಧ ಮತ್ತು ಕ್ಷಾಮಗಳಲ್ಲಿ ಕೊನೆಗೊಳ್ಳುತ್ತದೆ. ಅಲೌಕಿಕವಾದಿಯು ಈ ವಿಷಯವಾಗಿ ಮನಸ್ಸಿನಲ್ಲಿ ದೃಢನಾಗಿರಲು ಈ ಮೂಲಕ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಲಾಗಿದೆ. ಅದರಿಂದ ಸರಳ ಜೀವನ ಮತ್ತು ಉನ್ನತ ಚಿಂತನದಲ್ಲಿ ಕಷ್ಟ ತಲೆದೋರಿದರೂ ಕೂಡ ಅವನು ತನ್ನ ನಿಷ್ಠುರ ದೃಢ ಸಂಕಲ್ಪದಿಂದ ಒಂದು ಅಂಗುಲವೂ ಕದಲುವುದಿಲ್ಲ. ಜಗತ್ತಿನ ಇಂದ್ರಿಯ ತೃಪ್ತಿಕಾರಕ ವಸ್ತುಗಳೊಂದಿಗೆ ಆಪ್ತ ಸಂಪರ್ಕ ಹೊಂದುವುದು ಅಲೌಕಿಕವಾದಿಗೆ ಆತ್ಮಘಾತುಕ ನೀತಿಯಾಗಿದೆ. ಏಕೆಂದರೆ ಅಂತಹ ನೀತಿಯು ಬದುಕಿನ ಅಂತಿಮ ಲಾಭವನ್ನು ನಿಷ್ಫಲಗೊಳಿಸುವುದು. ಮಹಾರಾಜ ಪರೀಕ್ಷಿತನು ಶುಕಮುನಿಗಳನ್ನು ಸಂದರ್ಶಿಸುವುದು ಅತ್ಯವಶ್ಯಕವೆಂದು ಭಾವಿಸಿದಾಗ ಅವರು ಅವನನ್ನು ಭೇಟಿಯಾದರು. ನೈಜ ಮುಕ್ತಿಯನ್ನು ಬಯಸುವ ವ್ಯಕ್ತಿಗಳಿಗೆ ಸಹಾಯ ಮಾಡುವುದು ಮತ್ತು ಮುಕ್ತಿಯ ಕಾರಣವನ್ನು ಬೆಂಬಲಿಸುವುದು ಅಲೌಕಿಕವಾದಿಯ ಕರ್ತವ್ಯವಾಗಿದೆ. ಮಹಾರಾಜ ಪರೀಕ್ಷಿತನು ಚಕ್ರವರ್ತಿಯಾಗಿ ರಾಜ್ಯಭಾರ ಮಾಡುತ್ತಿದ್ದಾಗ ಶುಕಮುನಿಗಳು ಎಂದೂ ಅವನನ್ನು ಭೇಟಿ ಮಾಡಲಿಲ್ಲ ಎಂಬುದನ್ನು ಗಮನಿಸಬಹುದಾಗಿದೆ. ಮುಂದಿನ ಶ್ಲೋಕದಲ್ಲಿ ಅಲೌಕಿಕವಾದಿಗೆ ಕರ್ಮ ವಿಧಾನವನ್ನು ವಿವರಿಸಲಾಗಿದೆ. ಸತ್ಯಾಂಶಿತೋ ಕಿಂ ಕಶಿಪೋ ಪ್ರಯಾಸೈರ್ ಬಾಹೌ ಸ್ವಸಿದ್ಧೇಹ್ಯುಪ ಬರ್ಹಣೈ ಕಿಂ ಸತ್ಯಂಜಲೌ ಕಿಂ ಪುರುಧಾನ್ನ ಪಾತ್ರಯಾಯ ದಿಗ್ವಲ್ಕಲಾದೌ ಸತಿ ಕಿಂ ದುಕೂಲೈ. ಸತ್ಯಂ ಸ್ವಾಧೀನದಲ್ಲಿರುವಾಗ, ಶಿತೌ ನೆಲವು, ಕಿಂ ಅಗತ್ಯವೆಲ್ಲಿದೆ, ಕಶಿಪೋಹೋ ಹಾಸಿಗೆ ಮತ್ತು ಮಂಚಗಳ, ಪ್ರಯಾಸೈ ಪ್ರಯತ್ನಗಳಿಂದ, ಬಾಹೌ ತೋಳುಗಳು, ಸ್ವಸಿದ್ಧೆ ಸ್ವಯಂ ಪೂರ್ಣವಾಗಿರುವಾಗ, ಹಿ ನಿಶ್ಚಿತವಾಗಿ, ಉಪಬರ್ಹಣೆ ಹಾಸಿಗೆ ಮತ್ತು ದಿಂಬುಗಳಿಂದ, ಕಿಂ ಏನು ಉಪಯೋಗ, ಸತಿ ಇರುವಾಗ, ಅಂಚಲವು ಕೈಗಳ ಬೊಗಸೆಗಳು, ಕಿಂ ಏನು ಉಪಯೋಗ, ಪುರುದ ಬಗೆ ಬಗೆಯ ಅನ್ನ ಆಹಾರಗಳ, ಪಾತ್ರೆಗಳಿಂದ, ದಿಕ್ ತೆರೆದ ಸ್ಥಳ, ವಲ್ಕಲ ಆದವು ನಾರುಮಡಿ ಮೊದಲಾದವು, ಸತಿ ಇರುವಾಗ, ಕಿಂ ಏನು ಪ್ರಯೋಜನ, ದುಕೂಲೈ ಬಟ್ಟೆಗಳಿಂದ. ಅನುವಾದ: ಮಲಗಲು ವಿಸ್ತಾರವಾದ ನೆಲವಿರುವಾಗ ಪಲ್ಲಂಗ ಸುಪ್ಪತ್ತಿಗೆಗಳ ಅವಶ್ಯಕತೆ ಏನಿದೆ? ತನ್ನ ತೋಳುಗಳನ್ನೇ ಬಳಸಲು ಸಾಧ್ಯವಿರುವವನಿಗೆ ತಲೆದಿಂಬಿನ ಅಗತ್ಯವೇನಿದೆ? ತನ್ನ ಬೊಗಸೆಯನ್ನೇ ಬಳಸಬಹುದಾದವನಿಗೆ ನಾನಾ ತೆರನಾದ ಪಾತ್ರೆಗಳ ಅವಶ್ಯಕತೆ ಏನಿದೆ? ಧಾರಾಳವಾದ ದಿಗಾವರಣ ಅಥವಾ ಮರದ ತೊಗಟೆಗಳಿರುವಾಗ ಬಟ್ಟೆ ಬರೆಗಳ ಅವಶ್ಯಕತೆ ಏನಿದೆ? ಭಾವಾರ್ಥ: ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ದೇಹದ ರಕ್ಷಣೆ ಮತ್ತು ಸೌಖ್ಯಕ್ಕಾಗಿ ಬೇಕಾದ ಜೀವನಾವಶ್ಯಕ ಸಾಮಗ್ರಿಗಳು ಅನಗತ್ಯವಾಗಿ ಹೆಚ್ಚಲೇಬಾರದು. ಅಂತಹ ಭ್ರಮಾತ್ಮಕ ಸುಖದ ಹುರುಳಿಲ್ಲದ ಶೋಧದಲ್ಲಿ ಮಾನವ ಶಕ್ತಿ ಹಾಳಾಗುತ್ತದೆ. ನೆಲದ ಮೇಲೆ ಮಲಗಲು ಶಕ್ತನಾದರೆ ಆತ ಮಲಗಲು ಪಲ್ಲಂಗ ಅಥವಾ ಮೃದು ತಲ್ಪವನ್ನು ಪಡೆಯಲು ಏಕೆ ಪ್ರಯತ್ನಿಸಬೇಕು?
ಯಾವ ತಲೆದಿಂಬು ಇಲ್ಲದೆ ವಿಶ್ರಾಂತಿ ಪಡೆಯಬಹುದಾದರೆ, ನಿಸರ್ಗದತ್ತವಾದ ಮೆತ್ತನೆಯ ತೋಳುಗಳನ್ನೇ ಬಳಸಬಹುದಾದರೆ ತಲೆದಿಂಬನ್ನು ಶೋಧಿಸುವ ಅಗತ್ಯವೇ ಇರುವುದಿಲ್ಲ. ನಾವು ಪ್ರಾಣಿಗಳ ಸಾಮಾನ್ಯ ಬದುಕಿನ ಅಧ್ಯಯನ ಮಾಡಿದರೆ ಅವು ದೊಡ್ಡ ಮನೆಗಳನ್ನು ಕಟ್ಟುವ, ಪೀಠೋಪಕರಣ ಮತ್ತು ಇತರ ಗೃಹ ಸಂಬಂಧಿ ಪರಿಕರಗಳನ್ನು ಪಡೆಯುವ ಬುದ್ಧಿಯನ್ನು ಹೊಂದಿಲ್ಲವೆಂಬುದನ್ನು ಕಂಡುಕೊಳ್ಳಬಹುದಾಗಿದೆ. ಆದರೂ ಅವು ಬರೀ ನೆಲದ ಮೇಲೆ ಮಲಗಿಯೇ ಆರೋಗ್ಯಕರ ಜೀವನವನ್ನು ನಿರ್ವಹಿಸುತ್ತವೆ. ಆಹಾರ ಸಾಮಗ್ರಿಯನ್ನು ಹೇಗೆ ಬೇಯಿಸಬೇಕು ಅಥವಾ ಸಿದ್ಧಪಡಿಸಬೇಕೆಂಬುದನ್ನು ಅವು ತಿಳಿದಿಲ್ಲ. ಆದರೂ ಅವು ಮಾನವ ಜೀವಿಗಿಂತ ಹೆಚ್ಚು ಸುಲಭವಾಗಿ ಆರೋಗ್ಯಕರ ಬದುಕನ್ನು ನಡೆಸುತ್ತಿವೆ. ಮಾನವ ನಾಗರಿಕತೆಯು ಪ್ರಾಣಿ ಜೀವನಕ್ಕೆ ಮರಳಬೇಕೆಂದಾಗಲಿ ಅಥವಾ ಮಾನವ ಜೀವಿಯು ಸಂಸ್ಕೃತಿ, ಶಿಕ್ಷಣ ಮತ್ತು ನೈತಿಕ ಪ್ರಜ್ಞೆ ಇಲ್ಲದೆ ಕಾಡುಗಳಲ್ಲಿ ನಗ್ನನಾಗಿ ಬದುಕಬೇಕೆಂದಾಗಲಿ ಇದರ ಅರ್ಥವಲ್ಲ. ಪ್ರಾಜ್ಞ ಮನುಜನು ಪಶು ಜೀವನವನ್ನು ನಡೆಸಲಾರ. ನಿಜವಾಗಿ ಹೇಳುವುದಾದರೆ ಮನುಷ್ಯನು ಕಲೆ, ವಿಜ್ಞಾನ, ಕವಿತೆ, ತತ್ವಜ್ಞಾನಗಳಲ್ಲಿ ತನ್ನ ಬುದ್ಧಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ಅಂತಹ ಮಾರ್ಗದಲ್ಲಿ ಆತ ಮಾನವ ನಾಗರಿಕತೆಯ ಅಭಿವೃದ್ಧಾತ್ಮಕ ಚಲನೆಯನ್ನು ಮುಂದುವರಿಸಬಹುದಾಗಿದೆ. ಪ್ರಾಣಿಗಳ ಶಕ್ತಿಗಿಂತ ಅತ್ಯಂತ ಮೇಲ್ಮಟ್ಟದ ಮಾನವ ಬದುಕಿನ ಸಂಚಿತ ಶಕ್ತಿಯನ್ನು ಕೇವಲ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸದುಪಯೋಗಪಡಿಸಬೇಕೆಂಬ ಕಲ್ಪನೆಯನ್ನು ಶ್ರೀ ಶುಕಮುನಿಗಳು ಇಲ್ಲಿ ನೀಡಿದ್ದಾರೆ. ಮಾನವ ನಾಗರಿಕತೆಯ ಮುನ್ನಡೆ ನಾವು ಕಳೆದುಕೊಂಡ ಭಗವಂತನೊಂದಿಗಿನ ಸಂಬಂಧವನ್ನು ಸ್ಥಾಪಿಸುವ ಧ್ಯೇಯದತ್ತ ಸಾಗಬೇಕು. ಅದು ಮಾನವ ರೂಪದಲ್ಲದೆ ಬೇರೆ ಯಾವ ಬದುಕಿನ ರೂಪದಲ್ಲೂ ಸಾಧ್ಯವಿಲ್ಲ. ಐಹಿಕ ಇಂದ್ರಿಯ ಗೋಚರ ಸಂಗತಿಗಳನ್ನು ಸುಳಿದು ಹೋಗುವ ಭ್ರಾಮಕ ಪ್ರದರ್ಶನವೆಂದು ಪರಿಗಣಿಸಿ ಅದರ ಪ್ರಭಾವ ಶೂನ್ಯತೆಯನ್ನು ಮನವರಿಕೆ ಮಾಡಿಕೊಳ್ಳಬೇಕು. ಬದುಕಿನ ದುಃಖಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನ ಮಾಡಬೇಕು. ಇಂದ್ರಿಯ ತೃಪ್ತಿಗೆ ಚಾಲನೆ ನೀಡುವ ನಯವಾದ ರೀತಿಯ ಪಾಶವಿ ನಾಗರಿಕತೆಯೊಂದಿಗಿನ ಆತ್ಮಸಂತುಷ್ಟಿ ಬರೇ ಭ್ರಾಂತಿಯಾಗಿದೆ. ಅಂತಹ ನಾಗರಿಕತೆ ಹೆಸರಿಗೆ ತಕ್ಕುದಾಗಿಲ್ಲ. ಅಂತಹ ಹುಸಿ ಕ್ರಿಯೆಗಳ ಬೆನ್ನಟ್ಟಿದಾಗ ಮಾನವ ಜೀವಿ ಮಾಯೆಯ ಹಿಡಿತದಲ್ಲಿರುತ್ತಾನೆ. ಪೂರ್ವಕಾಲದಲ್ಲಿ ಮಹರ್ಷಿಗಳು, ಸಾಧು ಸಜ್ಜನರು ಉತ್ತಮ ಪೀಠೋಪಕರಣ ಮತ್ತು ಬದುಕಿನ ಹುಸಿ ಸೌಂದರ್ಯ ಸಾಧನಗಳಿಂದ ಸಜ್ಜುಗೊಳಿಸಲಾದ ಅರಮನೆಯಂತಹ ಕಟ್ಟಡಗಳಲ್ಲಿ ವಾಸಿಸುತ್ತಿರಲಿಲ್ಲ. ಅವರು ಗುಡಿಸಲುಗಳಲ್ಲೋ ತೋಪುಗಳಲ್ಲೋ ವಾಸಿಸುತ್ತಿದ್ದರು. ಸಮತಟ್ಟಾದ ನೆಲದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಹಾಗಿದ್ದರೂ ಅವರು ಪರಿಪೂರ್ಣವಾದ ಉನ್ನತ ಜ್ಞಾನದ ಅಪರಿಮಿತ ಭಂಡಾರವನ್ನು ಬಿಟ್ಟು ಹೋಗಿದ್ದಾರೆ. ಶ್ರೀಲ ರೂಪ ಗೋಸ್ವಾಮಿ ಮತ್ತು ಶ್ರೀಲ ಸನಾತನ ಗೋಸ್ವಾಮಿ ಅವರು ಒಂದು ರಾಜ್ಯದ ಉನ್ನತ ಅಧಿಕಾರವುಳ್ಳ ಮಂತ್ರಿಗಳಾಗಿದ್ದರು. ಆದರೆ ಅವರು ಪ್ರತಿ ರಾತ್ರಿಯೂ ಬೇರೆ ಬೇರೆ ಮರದಡಿಯಲ್ಲಿ ವಾಸಿಸುತ್ತಿದ್ದಾಗ ಅಲೌಕಿಕ ಜ್ಞಾನವನ್ನು ಕುರಿತು ಅಪರಿಮಿತವಾದ ಲೇಖನಗಳನ್ನು ರಚಿಸಲು ಸಮರ್ಥರಾದರು. ಸುವ್ಯವಸ್ಥಿತ ಆಧುನಿಕ ಸಾಧನಗಳಿರುವ ಕೊಠಡಿಯ ಮಾತಿರಲಿ, ಅವರು ಒಂದೇ ಮರದಡಿಯಲ್ಲಿ 2 ರಾತ್ರಿ ಕೂಡ ವಾಸಿಸುತ್ತಿರಲಿಲ್ಲ. ಹಾಗಿದ್ದು ಅವರು ಆತ್ಮ ಸಾಕ್ಷಾತ್ಕಾರದ ಅತ್ಯಂತ ಪ್ರಮುಖ ಸಾಹಿತ್ಯವನ್ನು ನಮಗೆ ನೀಡಲು ಸಮರ್ಥರಾದರು. ಬದುಕಿನ ಹುಸಿ ಸೌಖ್ಯವು ನಿಜವಾಗಿಯೂ ಅಭಿವೃದ್ಧಿಶೀಲ ನಾಗರಿಕತೆಗೆ ಸಹಾಯಕವಾಗಿಲ್ಲ. ನಿಜ ಹೇಳಬೇಕಾದರೆ ಅವು ಅಭಿವೃದ್ಧಿಶೀಲ ಬದುಕಿಗೆ ಬಾಧಕಗಳಾಗಿವೆ. ಸಾಮಾಜಿಕ ಜೀವನದ ಚತುರ್ವರ್ಣಗಳ ಮತ್ತು ಪ್ರಗತಿಶೀಲ ಅರಿವಿನಿಂದ ಕೂಡಿದ ಚತುರಾಶ್ರಮಗಳ ಸನಾತನ ಧರ್ಮ ವ್ಯವಸ್ಥೆಯಲ್ಲಿ ಅಭಿವೃದ್ಧಿಶೀಲ ಬದುಕಿನ ಸುಖಕರ ಅಂತ್ಯಕ್ಕೆ ಹೇರಳ ಅವಕಾಶಗಳೂ ಸಾಕಷ್ಟು ನಿರ್ದೇಶನಗಳೂ ಇವೆ. ಪ್ರಾಮಾಣಿಕ ಅನುಯಾಯಿಗಳು ಜೀವನದ ಗುರಿಯನ್ನು ಸಾಧಿಸಲು ಬಯಸಿದರೆ ಅವರು ಸ್ವ ಇಚ್ಛೆಯಿಂದ ವೈರಾಗ್ಯದ ಬದುಕು ಸ್ವೀಕರಿಸಬೇಕೆಂದು ಅಲ್ಲಿ ಸಲಹೆ ಮಾಡಲಾಗಿದೆ. ಆರಂಭದಿಂದಲೇ ಸ್ವಯಂ ತ್ಯಾಗದ ಮತ್ತು ಸತತ ವೈರಾಗ್ಯದ ಜೀವನವನ್ನು ರೂಢಿಸಿಕೊಳ್ಳದಿದ್ದರೆ ಶ್ರೀ ಶುಕಮುನಿಗಳ ಸಲಹೆಯಂತೆ ಬದುಕಿನ ಅಂತಿಮ ಹಂತದಲ್ಲಾದರೂ ಈ ಸದಭ್ಯಾಸದಲ್ಲಿ ಬಾಳಲು ಪ್ರಯತ್ನಿಸಬೇಕು. ಅದು ಅಪೇಕ್ಷಿತ ಯಶಸ್ಸನ್ನು ಗಳಿಸಲು ಸಹಾಯ ಮಾಡುವುದು. ಶ್ಲೋಕ 5. ಚೀರಾಣಿ ಕಿಂಪತಿ ನ ಸಂತಿ ದಿಶಂತಿ ಭಿಕ್ಷಾಂ ನೈವಾಂಗ್ರಿಪಾಃ ಪರಭೃತಃ ಸರಿತೋ ಅಪ್ಯಶುಷ್ಯನ್ ವೃದ್ಧಾ ಗುಹಾ ಕಿಮಜಿತೋ ಭವತಿ ನೋಪಸನ್ನಾನ್ ಕಸ್ಮಾತ್ ಭಜಂತಿ ಕವಯೋ ಧನ
ದುರ್ಮದಾಂಧಾನ್. ಚೀರಾಣಿ ಜೀರ್ಣ ವಸ್ತುಗಳು. ಕಿಂ ಏನು. ಪತಿ ಮಾರ್ಗದಲ್ಲಿ. ನ ಸಂತಿ ಇಲ್ಲವೇ. ದಿಶಂತಿ ನೀಡುವುದು. ಭಿಕ್ಷಾಂ ಭಿಕ್ಷೆಯನ್ನು. ನ ಇಲ್ಲವೇ. ಏವ ಕೂಡ. ಅಂಗ್ರಿಪಾಹ ಮರಗಳು. ಪರಭೃತಃ ಇತರರನ್ನು ಪೋಷಿಸುವ. ಸರಿತಃ ನದಿಗಳು. ಅಪಿ ಕೂಡ. ಅಶುಷ್ಯನ್ ಒಣಗಿದವು. ವೃದ್ಧಾಹ ಮುಚ್ಚಿವೆ. ಗುಹಾ ಗುಹೆಗಳು. ಕಿಂ ಏನು. ಅಜಿತಃ ಸರ್ವಶಕ್ತ ಪ್ರಭುವು. ಅವತೀನ ರಕ್ಷಿಸುವುದಿಲ್ಲವೇ. ಉಪಸನ್ನಾನ್ ಶರಣಾದವರನ್ನು. ಕಸ್ಮಾತ್ ಏತಕ್ಕಾಗಿ. ಭಜಂತಿ ಹೊಗಳುತ್ತಾರೆ. ಕವಯಃ ವಿದ್ವಾಂಸರು. ಧನ ಸಂಪತ್ತಿನ. ದುರ್ಮದ ಅಂಧಾನ್ ಅಹಂಕಾರದಿಂದ ಕುರುಡರಾದವರನ್ನು. ಅನುವಾದ. ದಾರಿಯಲ್ಲಿ ಚಿಂದಿ ಬಟ್ಟೆಗಳು ಬಿದ್ದಿರುವುದಿಲ್ಲವೇನು. ಇತರರ ಪೋಷಣೆಗಾಗಿಯೇ ಇರುವ ಮರಗಳು ಇನ್ನು ಮುಂದೆ ಫಲದ ಭಿಕ್ಷೆ ಕೊಡುವುದಿಲ್ಲವೇನು. ನದಿಗಳೆಲ್ಲ ಒಣಗಿ ಹೋಗಿ ಮುಂದೆ ಬಾಯಾರಿದವರಿಗೆ ನೀರು ಸಿಗದಂತಾಗಿದೆಯೇನು. ಬೆಟ್ಟಗಳ ಗವಿಗಳು ಈಗ ಮುಚ್ಚಿವೆಯೇನು. ಅಥವಾ ಇವಕ್ಕೆಲ್ಲ ಮಿಗಿಲಾಗಿ ಸರ್ವಶಕ್ತ ಭಗವಂತನು ಸಂಪೂರ್ಣ ಶರಣಾಗತಾತ್ಮರನ್ನು ಇನ್ನೂ ರಕ್ಷಿಸುವುದಿಲ್ಲವೇನು. ಅಂದ ಮೇಲೆ ವಿದ್ವಾಂಸರಾದ ಋಷಿಗಳು ಸಂಪತ್ತಿನಿಂದ ಸೊಕ್ಕಿದವರನ್ನು ಯಾತಕ್ಕಾಗಿ ಮುಖಸ್ತುತಿ ಮಾಡುವರು. ಭಾವಾರ್ಥ. ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಸನ್ಯಾಸ ಜೀವನ ಎಂದು ಭಿಕ್ಷೆ ಬೇಡುವ ಅಥವಾ ಪರೋಪಜೀವಿಯಂತೆ ಇತರರ ಖರ್ಚಿನಲ್ಲಿ ಬದುಕುವ ಉದ್ದೇಶಕ್ಕಾಗಿ ಇರುವುದಿಲ್ಲ. ಶಬ್ದಕೋಶದ ಪ್ರಕಾರ ಪರೋಪಜೀವಿಯು ಸಮಾಜಕ್ಕೆ ಯಾವ ಕೊಡುಗೆಯನ್ನು ನೀಡದೆ ಸಮಾಜದ ಖರ್ಚಿನಲ್ಲಿ ಬದುಕುವ ಭಟ್ಟಂಗಿಯಾಗಿರುತ್ತಾನೆ. ಸನ್ಯಾಸದ ಉದ್ದೇಶ ಸಮಾಜಕ್ಕೆ ಸಾರವತ್ತಾದ ಯಾವುದಾದರೂ ಕೊಡುಗೆಯನ್ನು ನೀಡುವುದೇ ವಿನ ಗೃಹಸ್ಥರ ಗಳಿಕೆಯನ್ನು ಅವಲಂಬಿಸಿರುವುದಲ್ಲ. ನಿಜವಾದ ಭಿಕ್ಷುವು ಗೃಹಸ್ಥರಿಂದ ಭಿಕ್ಷೆಯನ್ನು ಸ್ವೀಕರಿಸುವುದು. ದಾನಿಗೆ ನಿಜವಾದ ಲಾಭವನ್ನು ಕೊಡಲು ಆ ಸನ್ಯಾಸಿಗೆ ದೊರಕಿರುವ ಒಂದು ಸದಾವಕಾಶವಾಗಿದೆ. ಸನಾತನ ಧರ್ಮ ವ್ಯವಸ್ಥೆಯಲ್ಲಿ ಸನ್ಯಾಸಿ ಭಿಕ್ಷುವಿಗೆ ಭಿಕ್ಷೆ ಕೊಡುವುದು ಗೃಹಸ್ಥನ ಕರ್ತವ್ಯವಾಗಿದೆ. ಗೃಹಸ್ಥರು ಸನ್ಯಾಸಿಯನ್ನು ತಮ್ಮ ಕುಟುಂಬದ ಮಕ್ಕಳಂತೆ ಉಪಚರಿಸಬೇಕು ಮತ್ತು ಆಹಾರ ಬಟ್ಟೆ ಮುಂತಾದವುಗಳನ್ನು ಕೇಳದೆಯೇ ಒದಗಿಸಬೇಕು ಎಂದು ಧರ್ಮಗ್ರಂಥಗಳಲ್ಲಿ ಆದೇಶಿಸಲಾಗಿದೆ. ಆದ್ದರಿಂದ ಹೆಸರಿಗೆ ಮಾತ್ರ ಸನ್ಯಾಸಿಗಳಾದವರು ವಿಶ್ವಾಸಾರ್ಹ ಗೃಹಸ್ಥರ ದಾನ ಸ್ವಭಾವದ ಲಾಭವನ್ನು ಪಡೆಯಬಾರದು. ಆತ್ಮ ಸಾಕ್ಷಾತ್ಕಾರದ ದಿಶೆಯಲ್ಲಿ ಮಾನವನಿಗೆ ಸಾಕ್ಷಾತ್ಕೃತ ನಿರ್ದೇಶನವನ್ನು ನೀಡಲಿಕ್ಕಾಗಿ ಗ್ರಂಥ ರೂಪದ ಕೊಡುಗೆಯನ್ನು ನೀಡುವುದು ಸನ್ಯಾಸಿಯಾದವನ ಪ್ರಥಮ ಕರ್ತವ್ಯವಾಗಿದೆ. ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ರೂಪ ಗೋಸ್ವಾಮಿ ಹಾಗೂ ವೃಂದಾವನದ ಇತರ ಗೋಸ್ವಾಮಿಗಳ ಸನ್ಯಾಸ ಜೀವನದ ಹಲವು ಕರ್ತವ್ಯಗಳಲ್ಲಿ ಅವರು ಎಸಗಿದ ಅತಿ ಪ್ರಮುಖ ಕರ್ತವ್ಯವೆಂದರೆ ಸೇವಾ ಕುಂಜ. ವೃಂದಾವನಗಳಲ್ಲಿ ತಮ್ಮೊಳಗೆ ನಡೆಸಿದ ವಿದ್ವತ್ಪೂರ್ಣ ಪ್ರವಚನಗಳು. ಆ ಸ್ಥಳದಲ್ಲಿ ಶ್ರೀ ಜೀವ ಗೋಸ್ವಾಮಿಯವರು ಶ್ರೀ ರಾಧಾ ದಾಮೋದರ ದೇವಾಲಯವನ್ನು ಸ್ಥಾಪಿಸಿದ್ದಾರೆ. ಶ್ರೀ ರೂಪ ಗೋಸ್ವಾಮಿ ಹಾಗೂ ಶ್ರೀ ಜೀವ ಗೋಸ್ವಾಮಿಗಳ ಸಮಾಧಿಯನ್ನು ಅಲ್ಲಿಯೇ ನಿರ್ಮಿಸಲಾಗಿದೆ. ಸಕಲ ಮನುಜ ಸಮಾಜದ ಲಾಭಕ್ಕಾಗಿ ಅವರು ಅಲೌಕಿಕ ಪ್ರಾಮುಖ್ಯವುಳ್ಳ ಅಪರಿಮಿತ ಸಾಹಿತ್ಯವನ್ನು ಬಿಟ್ಟು ಹೋಗಿದ್ದಾರೆ. ಸ್ವಯಂ ಪ್ರೇರಣೆಯಿಂದ ಸನ್ಯಸ್ತ ಜೀವನವನ್ನು ಸ್ವೀಕರಿಸಿದ ಎಲ್ಲ ಆಚಾರ್ಯರುಗಳು ಇದೇ ರೀತಿ ಮಾನವ ಸಮಾಜಕ್ಕೆ ಲಾಭವನ್ನುಂಟು ಮಾಡುವ ಧ್ಯೇಯವನ್ನಿಟ್ಟುಕೊಂಡಿದ್ದರೆ ವಿನಃ ಇತರರ ಖರ್ಚಿನಲ್ಲಿ ಸುವ್ಯವಸ್ಥಿತ ಅಥವಾ ಬೇಜವಾಬ್ದಾರಿಯ ಬದುಕನ್ನು ನಡೆಸುವುದನ್ನಲ್ಲ. ಏನೇ ಆದರೂ ಯಾವ ಕೊಡುಗೆಯನ್ನು ನೀಡಲಾಗದವರು ಆಹಾರಕ್ಕಾಗಿ ಗೃಹಸ್ಥರಲ್ಲಿಗೆ ಹೋಗಲೇಬಾರದು. ಅಂತಹ ಸನ್ಯಾಸಿಗಳು ಗೃಹಸ್ಥರಿಂದ ಅನ್ನವನ್ನು ಯಾಚಿಸುವುದು ಸನ್ಯಾಸ ಆಶ್ರಮಕ್ಕೆ ಮಾಡಿದ ಅವಮಾನವಾಗುತ್ತದೆ. ತಮ್ಮ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸಲು ಈ ವೃತ್ತಿ ಜೀವನದ ದಾರಿಯನ್ನು ಅಳವಡಿಸಿಕೊಳ್ಳುವ ಭಿಕ್ಷುಗಳಿಗಾಗಿಯೇ ಶ್ರೀ ಶುಕಮುನಿಗಳು ಈ ವಿಶೇಷವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂತಹ ಭಿಕ್ಷುಗಳು ಈ ಕಲಿಯುಗದಲ್ಲಿ ಹೇರಳವಾಗಿದ್ದಾರೆ. ಮನುಷ್ಯನೊಬ್ಬ ಸ್ವಸಂಕಲ್ಪದಿಂದಲೋ ಸನ್ನಿವೇಶ ಬಲದಿಂದಲೋ ಸನ್ಯಾಸಿಯಾದಾಗ ಈ ವಿಶ್ವದಲ್ಲಿ ಎಲ್ಲೆಡೆಯೂ ಪರಮ ಪುರುಷನಾದ ಭಗವಂತನೇ ಸಕಲ ಜೀವಿಗಳ ಪಾಲಕನಾಗಿದ್ದಾನೆ ಎಂಬ ದೃಢ ವಿಶ್ವಾಸ ಮತ್ತು ನಿಶ್ಚಿತಾಭಿಪ್ರಾಯವನ್ನು ಹೊಂದಿರಬೇಕು. ಹಾಗಿದ್ದಾಗ ಭಗವಂತನ ಸೇವೆಯಲ್ಲಿ 100ಕ್ಕೆ 100ರಷ್ಟು ತೊಡಗಿದ ಶರಣಾಗತಾತ್ಮನ ಪಾಲನೆಯನ್ನು ಭಗವಂತ ಏಕೆ ನಿರ್ಲಕ್ಷಿಸುವನು? ಸಾಮಾನ್ಯ ಒಡೆಯನೊಬ್ಬ ತನ್ನ ಸೇವಕನ ಅಗತ್ಯಗಳನ್ನು ನೋಡಿಕೊಳ್ಳುವನು. ಅಂದ ಮೇಲೆ ಸರ್ವಶಕ್ತನಾದ ಸರ್ವ ಸಮೃದ್ಧನಾದ ಪರಮಪುರುಷ ಭಗವಂತನು ಪೂರ್ಣ ಶರಣಾಗತಾತ್ಮನ
ಬದುಕಿನ ಅಗತ್ಯಗಳನ್ನು ಇನ್ನೂ ಹೆಚ್ಚಾಗಿ ನೋಡಿಕೊಳ್ಳಲಾರನೇ? ಭಿಕ್ಷುವಾದ ಭಕ್ತನು ದಾನ ಕೊಡಿ ಎಂದು ಯಾರನ್ನು ಯಾಚಿಸದೆ ಸರಳ ಸಣ್ಣ ಕೌಪಿನವನ್ನೇ ತೊಡುವುದು ಸಾಮಾನ್ಯ ನಿಯಮವಾಗಿದೆ. ಬೀದಿಯಲ್ಲಿ ಎಸೆದ ಚಿಂದಿಯಿಂದ ಅದನ್ನು ಸಂಪಾದಿಸಿಕೊಳ್ಳುವನು. ಅವನು ಹಸಿದಾಗ ಹಣ್ಣುಗಳನ್ನು ಉದಿಸುವ ಉದಾರ ವೃಕ್ಷದೆಡೆಗೆ ಹೋಗುವನು. ಬಾಯಾರಿಕೆಯಾದಾಗ ಹರಿಯುವ ನದಿಯಿಂದ ನೀರು ಕುಡಿಯುವನು. ವಾಸಕ್ಕೆ ಅವನು ಸುವ್ಯವಸ್ಥಿತ ಮನೆಯನ್ನು ಅಪೇಕ್ಷಿಸುವುದಿಲ್ಲ, ಬದಲಾಗಿ ಪರ್ವತಗಳ ಗುಹೆಯನ್ನು ಕಂಡುಕೊಳ್ಳುವನು. ಪ್ರತಿಯೊಬ್ಬನ ಹೃದಯದಲ್ಲಿ ನೆಲೆಸಿದ ಭಗವಂತನಲ್ಲಿ ವಿಶ್ವಾಸವಿರುವ ಅವನು ಯಾವ ಕಾಡು ಪ್ರಾಣಿಗಳಿಗೂ ಹೆದರಿಕೊಳ್ಳುವುದಿಲ್ಲ. ತನ್ನ ಭಕ್ತರಿಗೆ ಅಡ್ಡಿಯನ್ನು ಉಂಟು ಮಾಡದಿರುವಂತೆ ಭಗವಂತನು ಹುಲಿಗಳಿಗೂ ಇತರ ಕಾಡು ಪ್ರಾಣಿಗಳಿಗೂ ಆದೇಶ ನೀಡಬಲ್ಲನು. ಶ್ರೀ ಚೈತನ್ಯ ಮಹಾಪ್ರಭುಗಳ ಮಹಾಭಕ್ತರಾದ ಹರಿದಾಸ ಠಾಕೂರರು ಅಂತಹ ಗುಹೆಯಲ್ಲೇ ವಾಸವಾಗಿದ್ದರು. ಅದೃಷ್ಟವಶಾತ್ ಭಾರಿ ವಿಷ ಸರ್ಪವೊಂದು ಅದೇ ಗುಹೆಯಲ್ಲಿ ವಾಸವಾಗಿತ್ತು. ಠಾಕೂರ ಹರಿದಾಸರನ್ನು ಮೆಚ್ಚಿ ಪ್ರತಿದಿನವೂ ಅವರನ್ನು ಭೇಟಿ ಮಾಡುತ್ತಿದ್ದ ಒಬ್ಬ ವ್ಯಕ್ತಿ ಆ ಸರ್ಪಕ್ಕೆ ಹೆದರಿದ್ದ. ಹಾಗಾಗಿ ಆ ಸ್ಥಳವನ್ನು ಬಿಡುವಂತೆ ಅವನು ಠಾಕೂರರಿಗೆ ಸಲಹೆ ಇತ್ತನು. ತನ್ನ ಭಕ್ತರು ಸರ್ಪಕ್ಕೆ ಹೆದರಿದ್ದರಿಂದ ಮತ್ತು ಅವರು ನಿಯತವಾಗಿ ಗುಹೆಗೆ ಭೇಟಿ ಕೊಡುತ್ತಿದ್ದುದರಿಂದ ಠಾಕೂರ ಹರಿದಾಸರು ಅವರಿಗಾಗಿಯೇ ಆ ಪ್ರಸ್ತಾವವನ್ನು ಒಪ್ಪಿಕೊಂಡರು. ಆದರೆ ಅದು ನಿಶ್ಚಿತವಾಗುತ್ತಿದ್ದಂತೆಯೇ ಆ ಸರ್ಪ ಆ ಗುಹೆಯಲ್ಲಿನ ತನ್ನ ಬಿಲದಿಂದ ಹೊರಗೆ ಹರಿದು ಬಂತು. ಅವರೆಲ್ಲರೂ ಅಲ್ಲಿ ಉಪಸ್ಥಿತರಿದ್ದಾಗಲೇ ಅವರೆದುರಿಗೆ ಗುಹೆಯನ್ನು ಶಾಶ್ವತವಾಗಿ ಬಿಟ್ಟು ಹೋಯಿತು. ಸರ್ಪದ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಭಗವಂತನಿದ್ದಾನೆ. ಅವನ ಆದೇಶದ ಮೇರೆಗೆ ಆ ಸರ್ಪವು ಹರಿದಾಸರಿಗೆ ಆದ್ಯತೆಯನ್ನು ನೀಡಿತ್ತು. ಅವರಿಗೆ ಅಡ್ಡಿಯುಂಟು ಮಾಡಬಾರದೆಂದು ಆ ತಾಣವನ್ನು ಬಿಟ್ಟು ಹೋಗಲು ನಿರ್ಧರಿಸಿತು. ಠಾಕೂರ ಹರಿದಾಸರಂತಹ ನಿಜವಾದ ಭಕ್ತರಿಗೆ ಭಗವಂತ ಹೇಗೆ ರಕ್ಷಣೆ ಕೊಡುತ್ತಾನೆ ಎಂಬುದಕ್ಕೆ ಇದು ಒಂದು ನೈಜ ನಿದರ್ಶನವಾಗಿದೆ. ಸನಾತನ ಧರ್ಮದ ನಿಯಮಗಳಿಗೆ ಅನುಗುಣವಾಗಿ ಎಲ್ಲ ಸನ್ನಿವೇಶಗಳಲ್ಲಿ ಆರಂಭದಿಂದಲೂ ಭಗವಂತನ ರಕ್ಷಣೆಯನ್ನು ಪೂರ್ಣವಾಗಿ ಅವಲಂಬಿಸಲು ತರಬೇತಿ ನೀಡಲಾಗಿದೆ. ತನ್ನ ಅಸ್ತಿತ್ವದಲ್ಲಿ ಪೂರ್ಣವಾಗಿ ಪವಿತ್ರಿತನಾದವನು ಹಾಗೂ ಪೂರ್ಣವಾಗಿ ಯಶಸ್ವಿಯಾದವನು ಸನ್ಯಾಸ ಮಾರ್ಗವನ್ನು ಸ್ವೀಕರಿಸಲು ಸಲಹೆ ಕೊಡಲಾಗಿದೆ. ಈ ಹಂತವನ್ನು ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಕೂಡ ದೈವಿ ಸಂಪತ್ತು ಎಂದು ವರ್ಣಿಸಲಾಗಿದೆ. ಮಾನವ ಜೀವಿಯು ದೈವಿ ಸಂಪತ್ತು ಅಥವಾ ಆಧ್ಯಾತ್ಮಿಕ ಆಸ್ತಿಯನ್ನು ಕೂಡಿ ಹಾಕುವುದು ಅಗತ್ಯವಾಗಿದೆ. ಇಲ್ಲದಿದ್ದಲ್ಲಿ ಮುಂದಿನ ಪರ್ಯಾಯವಾದ ಆಸುರಿ ಸಂಪತ್ತು ಅಥವಾ ಐಹಿಕ ಆಸ್ತಿಯು ಅವನನ್ನು ಅಸಮ ಪ್ರಮಾಣದಲ್ಲಿ ಆಕ್ರಮಿಸುತ್ತದೆ. ತನ್ಮೂಲಕ ಐಹಿಕ ಜಗತ್ತಿನ ಏನೇನೋ ದುಃಖಗಳ ತೊಡಕಿನೊಳಗೆ ಅವನು ವಿಧಿ ಇಲ್ಲದೆ ಸಿಲುಕಿಕೊಳ್ಳುತ್ತಾನೆ. ಸನ್ಯಾಸಿಯು ಸದಾ ಒಬ್ಬಂಟಿಯಾಗಿ ವಾಸಿಸಬೇಕು, ಸಮೂಹದಲ್ಲಿರಬಾರದು. ಅವನು ಭಯರಹಿತನಾಗಿರಬೇಕು. ಅವನು ಎಂದೂ ಒಬ್ಬಂಟಿಯಲ್ಲ. ಆದ್ದರಿಂದ ಏಕಾಂತ ವಾಸಕ್ಕೆ ಎಂದು ಹೆದರಿಕೊಳ್ಳಬಾರದು. ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲೂ ನೆಲೆಸಿದ್ದಾನೆ. ಶಾಸ್ತ್ರೀಯ ಕ್ರಮದಲ್ಲಿ ಪವಿತ್ರನಾಗದಿದ್ದಲ್ಲಿ ವ್ಯಕ್ತಿಯು ತಾನು ಒಂಟಿ ಎಂದು ಭಾವಿಸುವನು. ಸನ್ಯಾಸಿಯಾದವನು ಆ ಪ್ರಕ್ರಿಯೆಯಿಂದ ಪವಿತ್ರಿತನಾಗಬೇಕು. ತನ್ಮೂಲಕ ಅವನು ಎಲ್ಲೆಡೆ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುವನು. ಆಗ ಯಾವುದೇ ಬಳಗದಲ್ಲಿರದಂತಹವನು ಕೂಡ ಹೆದರಿಕೊಳ್ಳುವಂತದ್ದೇನೂ ಇರುವುದಿಲ್ಲ. ಪ್ರತಿಯೊಂದು ಆಶ್ರಮ ಪದ್ಧತಿಗೂ ಕೆಲವು ಕರ್ತವ್ಯಗಳನ್ನು ವಿಧಿಸಲಾಗಿದೆ. ಅವುಗಳನ್ನು ನಿರ್ವಹಿಸುವುದರಿಂದ ತನ್ನ ಅಸ್ತಿತ್ವವು ಪವಿತ್ರಿತವಾದರೆ ಪ್ರತಿಯೊಬ್ಬನು ಭಯರಹಿತನೂ ಪ್ರಾಮಾಣಿಕ ವ್ಯಕ್ತಿಯೂ ಆಗಬಹುದು. ವೇದೋಕ್ತ ಉಪದೇಶಗಳನ್ನು ಶ್ರದ್ಧೆಯಿಂದ ಕೇಳುವುದರ ಮೂಲಕ, ಭಗವಂತನ ಭಕ್ತಿ ಸೇವೆಯ ಮೂಲಕ ವೈದಿಕ ಜ್ಞಾನದ ಸಾರವನ್ನು ಅರಿತು ತನಗೆ ವಿಧಿಸಲಾದ ಕರ್ತವ್ಯದಲ್ಲಿ ನೆಲೆಗೊಳ್ಳಬಹುದು. ಶ್ಲೋಕ 6. ಏವಂ ಸ್ವಚಿತ್ತೇ ಸ್ವತ ಏವ ಸಿದ್ಧ ಆತ್ಮ ಪ್ರಿಯೋ ಅರ್ಥೋ ಭಗವಾನನಂತಃ ತಂ ನಿವೃತ್ತೋ ನಿಯತಾರ್ಥೋ ಭಜೇತ ಸಂಸಾರ ಹೇತು ಪರಮಶ್ಚ ಯತ್ರ. ಏವಂ ಹೀಗೆ, ಸ್ವಚಿತ್ತೆ ತನ್ನ ಮನಸ್ಸಿನಲ್ಲಿ, ಸ್ವತಃ ಅವನ ಅಪಾರ ಮಹಿಮೆಯಿಂದ, ಏವ ಖಂಡಿತವಾಗಿ, ಸಿದ್ಧ ಪೂರ್ಣ ಪ್ರಾತಿನಿಧ್ಯ ಹೊಂದಿ, ಆತ್ಮ ಪರಮಾತ್ಮನು, ಪ್ರಿಯ ಪ್ರೀತಿಪಾತ್ರನು, ಅರ್ಥ ಸತ್ವನು, ಭಗವಾನ್ ದೇವೋತ್ತಮ ಪರಮಪುರುಷನು, ಅನಂತಹ ಶಾಶ್ವತ ಅಪರಿಮಿತನು, ತಂ ಅವನಿಗೆ, ನಿವೃತ್ತ ಜಗತ್ತಿನಿಂದ ವಿರಕ್ತನಾಗಿ,
ನಿಯತ ಶಾಶ್ವತವಾಗಿ, ಅರ್ಥಃ ಪರಮಲಾಭವು, ಭಜೇತ ಪೂಜಿಸಬೇಕು, ಸಂಸಾರ ಹೇತು ಬದ್ಧ ಸ್ಥಿತಿಗೆ ಕಾರಣವಾದ, ಉಪರಮಃ ಕೊನೆಗಾಣುವಿಕೆಯು, ಚ ನಿಶ್ಚಿತವಾಗಿ, ಯತ್ರ ಯಾವುದರಲ್ಲಿ. ಅನುವಾದ: ಹೀಗೆ ಮಾಡಿ ತನ್ನ ಸರ್ವಶಕ್ತತೆಯಿಂದಾಗಿ ಹೃದಯದಲ್ಲಿ ನೆಲೆಸಿದ ಪರಮಾತ್ಮನಿಗೆ ಸೇವೆ ಸಲ್ಲಿಸಬೇಕು. ಭಗವಂತನು ಸರ್ವಶಕ್ತ, ದೇವೋತ್ತಮ, ಪುರುಷನೂ ಶಾಶ್ವತನೂ ಅಪರಿಮಿತನೂ ಆಗಿದ್ದಾನೆ. ಆದ್ದರಿಂದ ಭಗವಂತನೇ ಜೀವನದ ಅಂತಿಮ ಧ್ಯೇಯವಾಗಿದ್ದಾನೆ. ಅವನನ್ನು ಪೂಜಿಸುವುದರಿಂದ ಜೀವನದ ಬದ್ಧ ಸ್ಥಿತಿಯ ಕಾರಣವನ್ನು ಕೊನೆಗಳಿಸಬಹುದಾಗಿದೆ. ಭಾವಾರ್ಥ: ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿ ದೃಢಪಡಿಸಿದಂತೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಸರ್ವಾಂತರ್ಯಾಮಿಯಾದ ಸರ್ವವ್ಯಾಪಕನಾದ ಪರಮಾತ್ಮನಾಗಿದ್ದಾನೆ. ಯೋಗಿಯಾದವನು ಅವನನ್ನು ಮಾತ್ರ ಪೂಜಿಸುವನು, ಏಕೆಂದರೆ ಅವನು ಭ್ರಮೆಯಲ್ಲ, ವಾಸ್ತವ ಸತ್ಯನಾಗಿದ್ದಾನೆ. ಪ್ರತಿಯೊಂದು ಜೀವ ಜಂತುವು ಯಾವುದಾದರೊಂದರ ಸೇವೆಯಲ್ಲಿ ತೊಡಗಿರುತ್ತದೆ. ಜೀವಿಯ ಸ್ವರೂಪ ಸ್ಥಿತಿಯೇ ಸೇವೆ ಸಲ್ಲಿಸುವುದಾಗಿದೆ. ಆದರೆ ಬದ್ಧಾತ್ಮನು ಮಾಯೆಯ ಸೇವೆಗಾಗಿ ಕಾತರಿಸುತ್ತಾನೆ. ಬದ್ಧಾತ್ಮನು ತನ್ನ ತಾತ್ಕಾಲಿಕ ದೇಹದ ಹೆಂಡತಿ ಮಕ್ಕಳಂತಹ ದೈಹಿಕ ಸಂಬಂಧಿಕರ ಮತ್ತು ಮನೆ, ಭೂಮಿ, ಸಂಪತ್ತು, ಸಮಾಜ, ರಾಷ್ಟ್ರಗಳಂತಹ ದೈಹಿಕ ಸಂಬಂಧಗಳ ಹಾಗೂ ದೇಹ ಪಾಲನೆಯ ಅಗತ್ಯ ಪರಿಕರಗಳ ಸೇವೆಯಲ್ಲಿ ಕೆಲಸ ಮಾಡುತ್ತಾನೆ. ಆದರೆ ಅಂತಹ ಸೇವೆ ಸಂಪೂರ್ಣ ಮಾಯಾಮಯವಾದದ್ದು. ಇದನ್ನು ಆತ ತಿಳಿದಿರುವುದಿಲ್ಲ. ನಾವು ಹಿಂದೆ ಅನೇಕ ಬಾರಿ ಚರ್ಚಿಸಿದಂತೆ ಈ ಐಹಿಕ ಜಗತ್ತೇ ಮರಳುಗಾಡಿನ ಮರೀಚಿಕೆಯಂತೆ ಸ್ವಯಂ ಮಾಯೆಯಾಗಿದೆ. ಮರುಭೂಮಿಯಲ್ಲಿ ನೀರಿನ ಭ್ರಮೆ ಇರುತ್ತದೆ. ಅಲ್ಲಿ ನೀರೇ ಇಲ್ಲದಿದ್ದರೂ ಮೂಢ ಪ್ರಾಣಿಗಳು ಅಂತಹ ಭ್ರಮಾಜಾಲದಿಂದ ಆಕರ್ಷಿತವಾಗಿ ಮರುಭೂಮಿಯ ನೀರಿನ ಬೆನ್ನು ಹತ್ತಿ ಓಡುತ್ತವೆ. ಆದರೆ ಮರುಭೂಮಿಯಲ್ಲಿ ನೀರು ಇಲ್ಲದಿದ್ದರೂ ಅಲ್ಲಿ ನೀರು ಇಲ್ಲವೆಂಬ ನಿರ್ಧಾರಕ್ಕೆ ಜನ ಬರಲಾರರು. ನೀರಿರುವುದು ಸಮುದ್ರಗಳಲ್ಲಿ ಮತ್ತು ಮಹಾಸಾಗರಗಳಲ್ಲಿ. ಅಂತಹ ವಿಶಾಲ ಜಲಾಶಯಗಳಿರುವುದು ಮರುಭೂಮಿಯಿಂದ ತುಂಬಾ ದೂರದಲ್ಲಿ ಎಂದು ಪ್ರಾಜ್ಞನಾದವನು ಚೆನ್ನಾಗಿ ತಿಳಿದಿರುತ್ತಾನೆ. ಆದ್ದರಿಂದ ಸಮುದ್ರ ಮತ್ತು ಮಹಾಸಾಗರಗಳ ಸಾನ್ನಿಧ್ಯದಲ್ಲಿ ನೀರನ್ನರಸಬೇಕೇ ವಿನಾ ಮರಳುಗಾಡಿನಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬರೂ ಬದುಕಿನ ನೈಜ ಸುಖವನ್ನು ಹುಡುಕುತ್ತಿದ್ದೇವೆ. ಅಂದರೆ ಶಾಶ್ವತ ಅಥವಾ ಅಮಿತ ಜ್ಞಾನವನ್ನು ಮತ್ತು ಅನಂತ ಅತ್ಯಾನಂದ ಪೂರ್ಣ ಜೀವನವನ್ನು ಅರಸುತ್ತಿದ್ದೇವೆ. ಆದರೆ ಸತ್ಯದ ಅರಿವು ಇಲ್ಲದ ಮೂರ್ಖ ಜನರು ಮಾಯೆಯಲ್ಲಿ ವಾಸ್ತವ ಬದುಕನ್ನು ಹುಡುಕುತ್ತಿದ್ದಾರೆ. ಈ ಐಹಿಕ ದೇಹ ಶಾಶ್ವತವಾಗಿ ಬಾಳಲಾರದು. ಹೆಂಡತಿ, ಮಕ್ಕಳು, ಸಮಾಜ, ದೇಶ ಇವೆಲ್ಲ ತಾತ್ಕಾಲಿಕ ದೇಹದೊಂದಿಗಿನ ಸಂಬಂಧಗಳು ಅಷ್ಟೇ. ದೇಹದ ಬದಲಾವಣೆಯೊಂದಿಗೆ ಇವೆಲ್ಲವೂ ಬದಲಾಗುತ್ತವೆ. ಇದನ್ನೇ ಸಂಸಾರ ಎಂದು ಕರೆಯಲಾಗಿದೆ. ಸಂಸಾರವೆಂದರೆ ಜನನ, ಮರಣ, ವೃದ್ಧಾಪ್ಯ ಮತ್ತು ರೋಗಗಳ ಪುನರಾವರ್ತನೆ. ನಾವು ಬದುಕಿನ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಬಯಸುತ್ತೇವೆ. ಆದರೆ ಅದರ ದಾರಿ ನಮಗೆ ತಿಳಿದಿಲ್ಲ. ಜನನ, ಮರಣ, ರೋಗ ಮತ್ತು ವೃದ್ಧಾಪ್ಯಗಳೆಂಬ ಬದುಕಿನ ಈ ದುಃಖಗಳನ್ನು ಕೊನೆಗಾಣಿಸಲು ಬಯಸುವವನು ಉಳಿದವರನ್ನು ಬಿಟ್ಟುಕೊಟ್ಟು ಪರಮಪುರುಷ ಭಗವಂತನನ್ನು ಆರಾಧಿಸುವ ಈ ಪ್ರಕ್ರಿಯೆಯನ್ನು ಸ್ವೀಕರಿಸಬೇಕು ಎಂದು ಇಲ್ಲಿ ಸೂಚಿಸಲಾಗಿದೆ. ಭಗವದ್ಗೀತೆ 18ನೇ ಅಧ್ಯಾಯದ 65ನೇ ಶ್ಲೋಕದಲ್ಲಿಯೂ ಕೂಡ ಅಂತಿಮವಾಗಿ ಇದನ್ನೇ ಸೂಚಿಸಿದೆ. ನಮ್ಮ ಬದ್ಧ ಜೀವನದ ಕಾರಣವನ್ನು ಕೊನೆಗಳಿಸುವುದೇ ಆದರೆ ನಾವು ಭಗವಾನ್ ಶ್ರೀ ಕೃಷ್ಣನ ಪೂಜೆಯನ್ನು ಕೈಗೊಳ್ಳಬೇಕು. ತನ್ನ ವಿಭಿನ್ನಾಂಶಗಳಾದ ಸಕಲ ಜೀವಿಗಳಲ್ಲಿ ಭಗವಂತನಿಗೆ ಸಹಜ ವಾತ್ಸಲ್ಯವಿದೆ. ಆದ್ದರಿಂದಾಗಿ ಭಗವಾನ್ ಶ್ರೀ ಕೃಷ್ಣನು ಪ್ರತಿಯೊಬ್ಬನ ಹೃದಯದಲ್ಲಿ ಉಪಸ್ಥಿತನಾಗಿರುತ್ತಾನೆ. ಭಗವದ್ಗೀತೆ 18ನೇ ಅಧ್ಯಾಯದ 61ನೇ ಶ್ಲೋಕದಲ್ಲಿ, ತಾಯಿಯ ತೊಡೆಯ ಮೇಲಿರುವ ಹಸುಗೂಸು ಸಹಜವಾಗಿಯೇ ತಾಯಿಗೆ ಅಂಟಿಕೊಂಡಿರುತ್ತದೆ. ತಾಯಿಯು ಮಗುವಿಗೆ ಅಂಟಿಕೊಂಡಿರುತ್ತಾಳೆ. ಆದರೆ ಮಗು ಬೆಳೆದು ದೊಡ್ಡವನಾದಾಗ ಸನ್ನಿವೇಶಕ್ಕೆ ವಶನಾಗುತ್ತಾನೆ. ಮಗು ಮರೆತರೂ ತನ್ನ ಮಗುವಿನಲ್ಲಿ ತಾಯಿ ಅದೇ ವಾತ್ಸಲ್ಯವನ್ನು ಇಟ್ಟುಕೊಂಡಿರುತ್ತಾಳೆ. ಬೆಳೆದು ದೊಡ್ಡವನಾದ ಮಗನಿಂದ ಒಂದಿಲ್ಲೊಂದು ಬಗೆಯ ಸೇವೆಯನ್ನು ಸದಾ ನಿರೀಕ್ಷಿಸುತ್ತಾಳೆ. ಆದರೆ ಅವನು ಕ್ರಮೇಣ ತಾಯಿಯಿಂದ ಬೇರೆಯಾಗುತ್ತಾನೆ. ನಾವೆಲ್ಲ ಭಗವಂತನ ವಿಭಿನ್ನಾಂಶಗಳಾದ್ದರಿಂದ ಭಗವಂತನು ಸದಾ ನಮ್ಮಲ್ಲಿ ವಾತ್ಸಲ್ಯಮಯನಾಗಿದ್ದಾನೆ.
ಅವನು ನಮ್ಮನ್ನು ಭಗವದ್ಧಾಮಕ್ಕೆ ಮರಳಿ ಕರೆದೊಯ್ಯಲು ಸದಾ ಪ್ರಯತ್ನಿಸುತ್ತಾನೆ. ಆದರೆ ಬದ್ಧಾತ್ಮರಾದ ನಾವು ಭಗವಂತನನ್ನು ಲಕ್ಷಿಸುವುದಿಲ್ಲ. ಬದಲಾಗಿ ಮಾಯಾತ್ಮಕ ದೈಹಿಕ ಸಂಬಂಧಗಳ ಬೆನ್ನು ಹತ್ತಿ ಓಡುತ್ತೇವೆ. ನಾವು ಜಗತ್ತಿನ ಮಾಯಾ ಸಂಬಂಧಗಳ ತೊಡಕಿನಿಂದ ನಮ್ಮನ್ನು ಬಿಡಿಸಿಕೊಳ್ಳಲೇಬೇಕು. ಭಗವಂತನು ಅಂತಿಮ ಸತ್ಯವಾದ್ದರಿಂದ ಅವನಿಗೆ ಸೇವೆ ಸಲ್ಲಿಸಲು ಪ್ರಯತ್ನಿಸುತ್ತಾ ಭಗವಂತನೊಂದಿಗೆ ಪುನರ್ ಮಿಲನಕ್ಕಾಗಿ ಕಾತರಿಸಬೇಕು. ವಾಸ್ತವಿಕವಾಗಿ ಮಗು ತಾಯಿಗಾಗಿ ಹಾತೊರೆಯುವಂತೆ ನಾವು ಭಗವಂತನಿಗಾಗಿ ಕಾತರಿಸುತ್ತಿದ್ದೇವೆ. ದೇವೋತ್ತಮ ಪರಮಪುರುಷನನ್ನು ಶೋಧಿಸಲು ನಾವು ಇನ್ನೆಲ್ಲಿಗೂ ಹೋಗಬೇಕಿಲ್ಲ. ಭಗವಂತನು ನಮ್ಮ ಹೃದಯಗಳಲ್ಲೇ ಇದ್ದಾನೆ. ದೇವಾಲಯ, ಚರ್ಚು, ಮಸೀದಿಗಳಂತಹ ಪೂಜಾ ಸ್ಥಳಗಳಿಗೆ ಹೋಗಲೇಬಾರದೆಂಬ ಸೂಚನೆ ಇದಲ್ಲ. ಅಂತಹ ಪವಿತ್ರ ಪೂಜಾ ಸ್ಥಳಗಳಲ್ಲಿಯೂ ಭಗವಂತ ನೆಲೆಸಿದ್ದಾನೆ. ಏಕೆಂದರೆ ಭಗವಂತನು ಸರ್ವವ್ಯಾಪಿಯಾಗಿದ್ದಾನೆ. ಸಾಮಾನ್ಯ ಮನುಷ್ಯನ ಪಾಲಿಗೆ ಈ ಪವಿತ್ರ ಸ್ಥಳಗಳು ಭಗವದ್ ವಿಜ್ಞಾನದ ಶಿಕ್ಷಣ ಕೇಂದ್ರಗಳಾಗಿವೆ. ದೇವಾಲಯಗಳು ಕ್ರಿಯಾಹೀನವಾದಾಗ ಜನಸಾಮಾನ್ಯರು ಅಂತಹ ಸ್ಥಳಗಳಲ್ಲಿ ಅನಾಸಕ್ತರಾಗುತ್ತಾರೆ. ತತ್ಪರಿಣಾಮವಾಗಿ ಜನಸಮೂಹ ಕ್ರಮೇಣ ದೇವಹೀನವಾಗುತ್ತದೆ. ದೇವಹೀನ ನಾಗರಿಕತೆಯ ಅದರ ಫಲವಾಗುತ್ತದೆ. ದೇವಹೀನ ನಾಗರಿಕತೆಯೇ ಅದರ ಫಲವಾಗುತ್ತದೆ. ಅಂತಹ ನರಕ ಸದೃಶ ನಾಗರಿಕತೆ ಕೃತ್ರಿಮ ರೀತಿಯಲ್ಲಿ ಜೀವನದ ಬದ್ಧತೆಯನ್ನು ಹೆಚ್ಚಿಸುತ್ತದೆ. ಪ್ರತಿಯೊಬ್ಬನಿಗೂ ಅಸ್ತಿತ್ವ ಅಸಹನೀಯವಾಗುತ್ತದೆ. ದೇವಹೀನ ನಾಗರಿಕತೆಯ ಮತಿಹೀನ ನಾಯಕರು ದೇವಹೀನ ಜಗತ್ತಿನಲ್ಲಿ ಶಾಂತಿ ಸಮೃದ್ಧಿಗಳನ್ನು ತರಲು ಬಯಸುತ್ತಾರೆ. ಅದಕ್ಕಾಗಿ ಐಹಿಕದ ಸನ್ನದು ಪಡೆದ ಸ್ವಾಮ್ಯ ಮುದ್ರೆಯ ಅಡಿಯಲ್ಲಿ ನಾನಾ ಯೋಜನೆಗಳನ್ನು ಹೊಂಚು ಹಾಕುತ್ತಾರೆ. ಅಂತಹ ಪ್ರಯತ್ನಗಳು ಕೇವಲ ಭ್ರಮಾತ್ಮಕವಾದ್ದರಿಂದ ಜನರು ಅಸಮರ್ಥರಾದ, ಯಾವುದೇ ಪರಿಹಾರ ನೀಡುವ ಅರ್ಹತೆ ಇಲ್ಲದ ಕುರುಡು ನಾಯಕರನ್ನು ಒಬ್ಬರಾದ ಮೇಲೆ ಒಬ್ಬರನ್ನು ಚುನಾಯಿಸುತ್ತಾರೆ. ದೇವಹೀನ ನಾಗರಿಕತೆಯ ಈ ಏರುಪೇರುಗಳನ್ನು ಕೊನೆಗೊಳಿಸ ಬಯಸಿದ್ದೇ ಆದರೆ ನಾವು ಶ್ರೀಮದ್ ಭಾಗವತದಂತಹ ಧರ್ಮ ಗ್ರಂಥಗಳ ತತ್ವಗಳನ್ನು ಅನುಸರಿಸಲೇಬೇಕು. ಐಹಿಕ ಲಾಭದ ಆಕರ್ಷಣೆ ಇಲ್ಲದ ಶ್ರೀ ಶುಕಮುನಿ ಮಹರ್ಷಿಗಳಂತಹ ವ್ಯಕ್ತಿಗಳ ಉಪದೇಶವನ್ನು ಅನುಸರಿಸಬೇಕು. ಶ್ಲೋಕ 7. ಕಸ್ತಾಂ ತ್ವನಾದೃತ್ಯ ಪರಾನುಚಿಂತಾಂ ವೃತೆ ಪಶೂನಾ ಸತೀಂ ನಾಮ ಕುರ್ಯಾತ್ ಪಶ್ಯನ್ ಜನಂ ಪತಿತಂ ವೈತರಣ್ಯಾಂ ಸ್ವಕರ್ಮಜಾನ್ ಪರಿತಾಪಾಂ ಜುಷಾಣಾಂ ಸ್ವಕರ್ಮಜಾಂ ಪರಿತಾಪಾಂ ಜುಷಾಣಂ. ಕಹ ಬೇರೆ ಯಾರು, ತಾಂ ಆ, ತು ಆದರೆ, ಅನಾದೃತ್ಯ ಅಲಕ್ಷಿಸಿ, ಪರ ಅನುಚಿಂತಾಂ ದಿವ್ಯ ಯೋಚನೆಗಳನ್ನು, ಋತೆ ಅಲ್ಲದೆ, ಪಶುನ್ ಐಹಿಕ ಭೋಗಾಸಕ್ತರು, ಅಸತೀಂ ಅಶಾಶ್ವತವಾದುದರಲ್ಲಿ, ನಾಮ ಹೆಸರು, ಕುರಿಯಾತ್ ಮಾಡುವನು, ಪಶ್ಯನ್ ನಿಶ್ಚಿತವಾಗಿ ನೋಡುತ್ತಾ, ಜನಂ ಸಾಮಾನ್ಯ ಜನ ಸಮುದಾಯವನ್ನು, ಪತಿತಂ ಬಿದ್ದ, ವೈತರಣ್ಯಂ ದುಃಖದ ನದಿಯಾದ ವೈತರಣಿಯಲ್ಲಿ, ಸ್ವಕರ್ಮಜಾನ್ ತನ್ನ ಕಾರ್ಯದಿಂದ ಉತ್ಪನ್ನವಾದ, ಪರಿತಾಪಾನ್ ಕ್ಲೇಶಗಳಿಂದ, ಜುಷಾಣಂ ಆಕ್ರಾಂತನಾಗಿರುವ. ಅನುವಾದ: ತನ್ನ ಕರ್ಮಗಳ ಸಂಚಿತ ಫಲದ ಪರಿಣಾಮವಾಗಿ ಸಂಕಷ್ಟಗಳ ಪ್ರವಾಹದಲ್ಲಿ ಸಿಕ್ಕಿಬಿದ್ದಿರುವ ಜನಜಂಗುಳಿಯನ್ನು ಕಂಡ ಮೇಲೂ ಐಹಿಕವಾದಿಗಳಲ್ಲದೆ ಬೇರೆ ಯಾರು ತಾನೇ ದಿವ್ಯ ಚಿಂತನೆಯನ್ನು ನಿರ್ಲಕ್ಷಿಸುವರು ಮತ್ತು ಅಶಾಶ್ವತ ನಾಮಗಳನ್ನು ಸ್ವೀಕರಿಸುವರು? ಭಾವಾರ್ಥ: ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನನ್ನು ಬಿಟ್ಟು ದೇವತೆಗಳಲ್ಲಿ ಆಸಕ್ತರಾದ ವ್ಯಕ್ತಿಗಳು ತಮ್ಮನ್ನು ವದಾಗ್ರಹಕ್ಕೆ ಕರೆದೊಯ್ಯುತ್ತಿದ್ದರೂ ಪಶುಪಾಲಕನನ್ನೇ ಅನುಸರಿಸುವ ಪಶುಗಳ ಹಾಗೆ ಎಂದು ವೇದಗಳಲ್ಲಿ ಹೇಳಲಾಗಿದೆ. ಪಶುಗಳಂತೆ ಐಹಿಕವಾದಿಗಳು ಕೂಡ ಪರಮಪುರುಷನ ದಿವ್ಯ ಚಿಂತನೆಯನ್ನು ನಿರ್ಲಕ್ಷಿಸುವುದರಿಂದ ತಮಗೆ ಹೇಗೆ ತಪ್ಪುದಾರಿಯನ್ನು ತೋರಲಾಗುತ್ತಿದೆ ಎಂಬುದನ್ನು ತಿಳಿದಿರುವುದಿಲ್ಲ. ಯಾರೂ ಚಿಂತಿಸದೆಯೇ ಇರಲಾರರು. ಖಾಲಿ ಮೆದುಳು ಪಿಶಾಚಿಯ ಕಾರ್ಯಾಗಾರ ಎಂದು ಹೇಳಲಾಗಿದೆ. ಸರಿಯಾದ ದಾರಿಯಲ್ಲಿ ಚಿಂತನೆ ಮಾಡಲಾರದ ವ್ಯಕ್ತಿ ಕೇಡನ್ನುಂಟು ಮಾಡಬಹುದಾದ ಬೇರೆ ಏನನ್ನೋ ಆಲೋಚಿಸಲೇಬೇಕು. ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿ ಅಪ್ರಧಾನ ದೇವತೆಗಳ ಪೂಜೆಯನ್ನು ಖಂಡಿಸಲಾಗಿದ್ದರೂ ಐಹಿಕವಾದಿಗಳು ಸದಾ ಅದನ್ನೇ ಮಾಡುತ್ತಿರುತ್ತಾರೆ.
ವ್ಯಕ್ತಿಯೊಬ್ಬ ಐಹಿಕ ಲಾಭದಿಂದ ಮಾಯಾಗ್ರಸ್ತನಾಗಿರುವವರೆಗೂ ಅಶಾಶ್ವತವೂ ಭ್ರಮಾತ್ಮಕವೂ ಆದ ಯಾವುದೋ ಲಾಭಕ್ಕಾಗಿ ಆಯಾ ದೇವತೆಗಳನ್ನು ಆತ ಬೇಡಿಕೊಳ್ಳುತ್ತಾನೆ. ಜ್ಞಾನೋದಯವಾದ ಅಲೌಕಿಕವಾದಿಯು ಅಂತಹ ಮಾಯಾಮಯ ವಸ್ತುಗಳಿಂದ ಆಕರ್ಷಿತನಾಗಿರುವುದಿಲ್ಲ. ಆದ್ದರಿಂದ ಆತ ಬ್ರಹ್ಮ, ಪರಮಾತ್ಮ, ಭಗವಾನ್ ಎಂಬ ಸಾಕ್ಷಾತ್ಕಾರದ ವಿಭಿನ್ನ ಹಂತಗಳಲ್ಲಿ ಪರಮ ಸತ್ಯದ ಅಲೌಕಿಕ ಚಿಂತನೆಯಲ್ಲಿ ಸದಾ ಮಗ್ನನಾಗಿರುತ್ತಾನೆ. ದೇವೋತ್ತಮ ಪುರುಷನ ವಿರಾಟ್ ರೂಪವನ್ನು ಧ್ಯಾನಿಸುವ ವಿಷಯದಲ್ಲಿ ಸಲಹೆ ನೀಡಲಾದಂತೆ ನಿರಾಕಾರ ಬ್ರಹ್ಮ ಚಿಂತನೆಗಿಂತ ಒಂದು ಹೆಜ್ಜೆ ಮಿಗಿಲಾದ ಪರಮಾತ್ಮ ಚಿಂತನೆಯನ್ನು ಮಾಡಬೇಕೆಂದು ಹಿಂದಿನ ಶ್ಲೋಕದಲ್ಲಿ ಸೂಚಿಸಲಾಗಿದೆ. ಮಾನವ ಜೀವಿಗಳ ಬೇರೆ ಬೇರೆ ವರ್ಗಗಳಲ್ಲಿ ಮತ್ತು ಬಾಳಿನ 84 ಲಕ್ಷ ಜೀವ ಯೋನಿಗಳ ಚಕ್ರದಲ್ಲಿ ಜೀವಿಗಳು ಅಲೆಯುತ್ತಿವೆ. ಸಮ್ಯಕ್ ದರ್ಶನವುಳ್ಳ ಪ್ರಾಜ್ಞ ವ್ಯಕ್ತಿಗಳು ಈ ಜೀವಿಗಳ ಸಾಮಾನ್ಯ ಸ್ಥಿತಿಯನ್ನು ಕಾಣಬಲ್ಲರು. ಪಾಪಿಗಳನ್ನು ವಿವಿಧ ರೀತಿಯಲ್ಲಿ ದಂಡಿಸುವ ಯಮರಾಜನ ಅಧೋಲೋಕದ ಪ್ರವೇಶ ದ್ವಾರದಲ್ಲಿ ನಿರಂತರವಾಗಿ ಹರಿಯುವ ವೈತರಿಣಿ ಎಂಬ ನದಿ ಇದೆ ಎಂದು ಹೇಳಲಾಗಿದೆ. ಅಂತಹ ಯಾತನೆಗಳಿಗೆ ಒಳಗಾದ ಬಳಿಕ ಪಾಪಿಗೆ ಅವನ ಹಿಂದಿನ ಕರ್ಮಕ್ಕನುಗುಣವಾಗಿ ನಿರ್ದಿಷ್ಟ ಯೋನಿಯ ಬದುಕನ್ನು ನೀಡಲಾಗುವುದು. ಅಂತಹ ಜೀವಿಗಳು ಯಮರಾಜನಿಂದ ದಂಡಿಸಲಾದಂತೆ ಬದ್ಧ ಜೀವನದ ವಿವಿಧ ಬಗೆಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರಲ್ಲಿ ಕೆಲವರು ಸ್ವರ್ಗದಲ್ಲಿರುತ್ತಾರೆ, ಇನ್ನು ಕೆಲವರು ನರಕದಲ್ಲಿರುತ್ತಾರೆ. ಅವರಲ್ಲಿ ಕೆಲವರು ಜ್ಞಾನಿಗಳಾದ ಬ್ರಾಹ್ಮಣರಾಗುತ್ತಾರೆ, ಮತ್ತೆ ಕೆಲವರು ಕೃಪಣರಾಗುತ್ತಾರೆ. ಆದರೆ ಈ ಐಹಿಕ ಜಗತ್ತಿನಲ್ಲಿ ಯಾರೂ ಸುಖಿಗಳಲ್ಲ. ಅವರೆಲ್ಲರೂ ತಮ್ಮದೇ ಕರ್ಮಗಳಿಂದಾಗಿ ಯಾತನೆ ಪಡುತ್ತಿರುವ ಮೊದಲನೆಯ, ಎರಡನೆಯ ಅಥವಾ ಮೂರನೆಯ ದರ್ಜೆಗಳಲ್ಲಿ ಒಂದರ ಬಂದಿಗಳಾಗಿರುತ್ತಾರೆ. ಜೀವಿಗಳ ಎಲ್ಲಾ ಯಾತನಾಮಯ ಸನ್ನಿವೇಶಗಳಲ್ಲೂ ಭಗವಂತನು ನಿಷ್ಪಕ್ಷಪಾತಿಯಾಗಿರುತ್ತಾನೆ. ಆದರೆ ಅವನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆದವನಿಗೆ ತಕ್ಕುದಾದ ರಕ್ಷಣೆಯನ್ನು ಕೊಡುತ್ತಾನೆ. ಅಂತಹ ಜೀವಿಗಳನ್ನು ಅವನು ಸ್ವಧಾಮಕ್ಕೆ ಮತ್ತೆ ಕರೆದುಕೊಳ್ಳುತ್ತಾನೆ. ಶ್ಲೋಕ 8. ಕೇಚಿ ಸ್ವದೇಹಾಂತ ಹೃದಯಾವಕಾಶೇ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜರತಾಂಗ ಶಂಖಾ ಗದಾಧರಂ ಧಾರಣಯಾ ಸ್ಮರಂತಿ. ಕೇಚಿತ್ ಇತರರು ಸ್ವದೇಹ ಅಂತಹ ಶರೀರದ ಒಳಗೆ ಹೃದಯಾವಕಾಶೆ ಹೃದಯ ಭಾಗದಲ್ಲಿ ಪ್ರಾದೇಶ ಮಾತ್ರಂ 8 ಅಂಗುಲ ಅಳತೆಯ ಪುರುಷಂ ದೇವೋತ್ತಮ ಪುರುಷನನ್ನು ವಸಂತಂ ವಾಸಿಸುವ ಚತುರ್ಭುಜಂ 4 ತೋಳುಗಳುಳ್ಳ ಕಂಜ ಕಮಲ ರಥ ಅಂಗ ರಥದ ಚಕ್ರ ಶಂಖ ಗದಾಧರಂ ಗದೆಯನ್ನು ಹಿಡಿದವನನ್ನು ಧಾರಣೆಯ ಹಾಗೆ ಧರಿಸಿ ಸ್ಮರಂತಿ ಸ್ಮರಿಸುತ್ತಾರೆ. ಅನುವಾದ: ಇತರರು ದೇಹದ ಹೃದಯ ಪ್ರಾಂತದಲ್ಲಿ ನೆಲೆಸಿರುವ 4 ಕೈಗಳಲ್ಲಿ ಕ್ರಮವಾಗಿ ಪದ್ಮ, ರಥ, ಚಕ್ರ, ಶಂಖ, ಗದೆಗಳನ್ನು ಧರಿಸಿರುವ ಕೇವಲ 8 ಅಂಗುಲ ಪರಿಮಾಣದಲ್ಲಿರುವ ದೇವೋತ್ತಮ ಪರಮಪುರುಷನನ್ನು ಮನಸ ಧರಿಸುತ್ತಾರೆ. ಭಾವಾರ್ಥ: ಶ್ರೀಲ ಪ್ರಭುಪಾದ ಕಿ ಜೈ. ಸರ್ವಾಂತರ್ಯಾಮಿಯಾದ ದೇವೋತ್ತಮ ಪುರುಷನು ಪರಮಾತ್ಮನಾಗಿ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ವಾಸಿಸುತ್ತಾನೆ. ಅಂತರ್ಯಾಮಿಯಾದ ದೇವೋತ್ತಮ ಪುರುಷನನ್ನು ಅನಾಮಿಕದಿಂದ ಅಂಗುಷ್ಟದವರೆಗಿನ ವಿಸ್ತಾರದಲ್ಲಿ ಹೆಚ್ಚು ಕಡಿಮೆ 8 ಅಂಗುಲಗಳಲ್ಲಿ ಅಳೆಯಲಾಗಿದೆ. ಈ ಶ್ಲೋಕದಲ್ಲಿ ಕೆಳಗಿನ ಬಲಗೈಯಿಂದಾರಂಭಿಸಿ ಮೇಲಕ್ಕೂ ಮತ್ತು ಅಲ್ಲಿಂದ ಕೆಳಗಿನ ಎಡಗೈವರೆಗೂ ಕ್ರಮವಾಗಿ ಪದ್ಮ, ರಥಚಕ್ರ, ಶಂಖ, ಗದೆಗಳ ಸಂಕೇತಗಳನ್ನು ಧರಿಸಿದ ಜನಾರ್ದನ ಎಂದು ಕರೆಯಲಾದ ಭಗವಂತನ ರೂಪವನ್ನು ವರ್ಣಿಸಲಾಗಿದೆ. ಅದು ಸಾಮಾನ್ಯ ಜೀವ ಸಮೂಹವನ್ನು ನಿಯಂತ್ರಿಸುವ ಭಗವಂತನ ಸ್ವಾಂಶವಾಗಿದೆ. ಪದ್ಮ, ಶಂಖ ಮುಂತಾದ ಸಂಕೇತಗಳ ನಾನಾ ಕ್ರಮಗಳಿಂದ ಭಗವಂತನಿಗೆ ಇತರ ಅನೇಕ ರೂಪಗಳು ಇವೆ. ಅವುಗಳನ್ನು ಪ್ರತ್ಯೇಕವಾಗಿ ಪುರುಷೋತ್ತಮ, ಅಚ್ಯುತ, ನರಸಿಂಹ, ತ್ರಿವಿಕ್ರಮ, ಋಷಿಕೇಶ, ಕೇಶವ, ಮಾಧವ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಶ್ರೀಧರ, ವಾಸುದೇವ, ದಾಮೋದರ, ಜನಾರ್ದನ, ನಾರಾಯಣ, ಹರಿ, ಪದ್ಮನಾಭ, ವಾಮನ, ಮಧುಸೂದನ, ಗೋವಿಂದ, ಕೃಷ್ಣ, ವಿಷ್ಣುಮೂರ್ತಿ, ಅಧೋಕ್ಷಜ, ಉಪೇಂದ್ರ ಎಂದು ತಿಳಿಯಲಾಗಿದೆ. ಅಂತರ್ಯಾಮಿಯಾದ ದೇವೋತ್ತಮ ಪುರುಷನ ಈ 24 ರೂಪಗಳನ್ನು ಗ್ರಹಗಳ ವ್ಯವಸ್ಥೆಯ ವಿವಿಧ ಭಾಗಗಳಲ್ಲಿ ಪೂಜಿಸಲಾಗಿದೆ. ಪ್ರತಿಯೊಂದು ವ್ಯವಸ್ಥೆಯಲ್ಲೂ ಪರವ್ಯೋಮವೆಂದು ಕರೆಯಲಾದ ಆಧ್ಯಾತ್ಮಿಕ ಆಕಾಶದಲ್ಲಿ ಪ್ರತ್ಯೇಕ ವೈಕುಂಠ ಲೋಕವನ್ನು ಹೊಂದಿದ ಭಗವಂತನ ಅವತಾರವಿದೆ. ಇತರ 106 ರೂಪಗಳು ಭಗವಂತನಿಗೆ ಇವೆ.
ಅವುಗಳಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ ಆಕಾಶದಲ್ಲಿ ನಿರ್ದಿಷ್ಟ ಲೋಕವನ್ನು ಹೊಂದಿದೆ. ಐಹಿಕ ಆಕಾಶವು ಆಧ್ಯಾತ್ಮಿಕ ಆಕಾಶದ ಒಂದು ಸಣ್ಣ ಭಾಗ ಮಾತ್ರವಾಗಿದೆ. ಭಗವಂತನು ಪುರುಷನ ಆಕಾರದಲ್ಲಿದ್ದಾನೆ. ಆದರೂ ಭಗವಂತನನ್ನು ಲೋಕದ ಯಾವ ಪುರುಷ ರೂಪಕ್ಕೂ ಹೋಲಿಸುವಂತಿಲ್ಲ. ಭಗವಂತನ ಎಲ್ಲಾ ರೂಪಗಳು ಅದ್ವೈತವಾಗಿವೆ, ಅಂದರೆ ಒಂದು ಇನ್ನೊಂದರಿಂದ ಅಭಿನ್ನವಾಗಿದೆ. ಅವುಗಳಲ್ಲಿ ಪ್ರತಿಯೊಂದು ಶಾಶ್ವತವಾದ ತಾರುಣ್ಯದಿಂದ ಕೂಡಿದೆ. ತರುಣ ಭಗವಂತ 4 ಕೈಗಳೊಂದಿಗೆ ಈ ಕೆಳಗೆ ವರ್ಣಿಸಿರುವಂತೆ ಮೋಹಕವಾಗಿ ಅಲಂಕೃತನಾಗಿದ್ದಾನೆ. ಪ್ರಸನ್ನವಕ್ತ್ರಂ ನಲಿನಾಯತೆ ಕ್ಷಣಂ ಕದಂಬ ಕಿಂಜಲ್ಕಪಿಶಂಗವಾಸಸಂ ಲಸನ್ ಮಹಾರತ್ನ ಹಿರಣ್ಮಯಾಂಗದಂ ಸ್ಫುರನ್ ಮಹಾರತ್ನ ಕಿರೀಟಕುಂಡಲಂ. ಪ್ರಸನ್ನ ಸಂತೋಷವನ್ನು ವ್ಯಕ್ತಪಡಿಸುವ, ವಕ್ತ್ರಂ ಮುಖವುಳ್ಳವನನ್ನು, ನಲಿನ ಆಯತ ಕಮಲದ ದಳಗಳಂತೆ ವಿಶಾಲವಾದ, ಈಕ್ಷಣಂ ಕಣ್ಣುಗಳುಳ್ಳವನನ್ನು, ಕದಂಬ ಕದಂಬ ಪುಷ್ಪದ, ಕಿಂಜಲ್ಕ ಕೇಸರದಂತೆ, ಪಿಶಂಗ ಹಳದಿ, ವಾಸಸಂ ಬಟ್ಟೆಯುಳ್ಳವನನ್ನು, ಲಸತ್ ಹೊಳೆಯುವ, ಮಹಾರತ್ನ ಅಮೂಲ್ಯ ರತ್ನಗಳು, ಹಿರಣ್ಮಯ ಚಿನ್ನದಿಂದ ಮಾಡಲ್ಪಟ್ಟ, ಅಂಗದಂ ಆಭರಣಗಳುಳ್ಳವನನ್ನು, ಸ್ಫುರತ್ ಪ್ರಕಾಶಿಸುವ, ಮಹಾರತ್ನ ಮೌಲ್ಯಯುತ ರತ್ನಗಳ, ಕಿರೀಟ ಕುಂಡಲಂ ಕಿವಿಯ ಆಭರಣಗಳನ್ನುಳ್ಳವನನ್ನು. ಅನುವಾದ: ಭಗವಂತನ ಮುಖ ಆತನ ಸಂತಸವನ್ನು ಸೂಚಿಸುತ್ತದೆ. ಕಣ್ಣುಗಳು ಕಮಲದ ದಳಗಳಂತೆ ವಿಶಾಲವಾಗಿವೆ. ಅವನ ಉಡುಗೆ ಕದಂಬ ಕುಸುಮದ ಕೇಸರದಂತೆ ಹಳದಿ ಬಣ್ಣದ್ದಾಗಿದ್ದು ಅಮೂಲ್ಯವಾದ ರತ್ನಾಭರಣಗಳಿಂದ ಅಲಂಕೃತವಾಗಿದೆ. ಅವನ ಬಂಗಾರದ ಆಭರಣಗಳು ರತ್ನ ಖಚಿತವಾಗಿವೆ. ಭಗವಂತ ಉಜ್ವಲವಾದ ಕಿರೀಟ ಮತ್ತು ಕುಂಡಲಗಳನ್ನು ಧರಿಸಿದ್ದಾನೆ. ಶ್ಲೋಕ 10. ಉನ್ನಿದ್ರ ಹೃತ್ಪಂಕಜ ಕರ್ಣಿಕಾಲಯೇ ಯೋಗೇಶ್ವರಾಸ್ಥಾಪಿತ ಪಾದ ಪಲ್ಲವಂ ಶ್ರೀಲಕ್ಷಣಂ ಕೌಸ್ತುಭರತ್ನಕಂದರಂ ಅಮ್ಲಾನಲಕ್ಷ್ಮ್ಯಾ ವನಮಾಲಯಾಚಿತಂ. ಉನ್ನಿದ್ರ ಅರಳಿದ, ಹೃದಯದ, ಪಂಕಜ ತಾವರೆಯ, ಕರ್ಣಿಕಾಲಯೇ ಸುರುಳಿಯ ಮೇಲೆ, ಯೋಗ ಈಶ್ವರ ಮಹಾಯೋಗಿಗಳು, ಆಸ್ಥಾಪಿತ ಇರಿಸಿಕೊಂಡ, ಪಾದ ಪಲ್ಲವಂ ಪಾದ ಕಮಲವುಳ್ಳವನನ್ನು, ಶ್ರೀ ಭಾಗ್ಯದೇವತೆ ಲಕ್ಷ್ಮಿ ಅಥವಾ ಸುಂದರವಾದ ಕರುವಿನ, ಲಕ್ಷಣಂ ಗುರುತುಳ್ಳ, ಕೌಸ್ತುಭರತ್ನ ರತ್ನ ಇತರ ರತ್ನಗಳನ್ನು ಧರಿಸಿದ, ಕಂದರಂ ಕೊರಳುಳ್ಳವನನ್ನು, ಅಮ್ಲಾನ ಹೊಸದಾದ, ಲಕ್ಷ್ಮಿಯ ಸುಂದರವಾದ, ವನಮಾಲಯ ಹೂಮಾಲೆಯಿಂದ, ಆಚಿತಂ ವ್ಯಾಪ್ತನಾದವನನ್ನು. ಅನುವಾದ: ಭಗವಂತನು ತನ್ನ ಪಾದ ಕಮಲಗಳನ್ನು ಮಹಾಯೋಗಿಗಳ ಹೃತ್ಕಮಲದ ಎಸಳಿನ ಮೇಲೆ ಇಟ್ಟಿದ್ದಾನೆ. ಅವನ ಎದೆಯ ಮೇಲೆ ಶ್ರೀವತ್ಸ ಲಾಂಛನವುಳ್ಳ ಕೌಸ್ತುಭ ಮಣಿ ಇದೆ. ಹೆಗಲಿನ ಮೇಲೆ ಇತರ ರತ್ನಾಭರಣಗಳಿವೆ. ಅವನ ಕೆಳದೇಹದ ಮೇಲೆ ಪೂರ್ತಿಯಾಗಿ ಹೊಸ ಹೂಗಳ ಮಾಲೆಗಳಿವೆ. ಭಾವಾರ್ಥ: ಶ್ರೀಲಪ್ರಭುಪಾದರಿಂದ ಶ್ರೀಲಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪುರುಷನ ಅಲೌಕಿಕ ದೇಹದ ಮೇಲಿರುವ ಆಭರಣಗಳು, ಹೂಗಳು, ವಸ್ತ್ರಗಳು ಮತ್ತು ಇತರ ಅಲಂಕಾರಗಳು ಭಗವಂತನ ದೇಹದೊಂದಿಗೆ ಅಭಿನ್ನವಾಗಿವೆ. ಅವುಗಳಲ್ಲಿ ಯಾವುದೂ ಐಹಿಕ ಪದಾರ್ಥಗಳಿಂದ ಮಾಡಿದ್ದಲ್ಲ. ಹಾಗಿಲ್ಲದಿದ್ದಲ್ಲಿ ಭಗವಂತನ ದೇಹವನ್ನು ಅಲಂಕರಿಸುವ ಅವಕಾಶ ಅವುಗಳಿಗೆ ಇರುತ್ತಿರಲಿಲ್ಲ. ಹೀಗಿರುತ್ತಾ ಪರವ್ಯೋಮದಲ್ಲಿರುವ ಆಧ್ಯಾತ್ಮಿಕ ವೈವಿಧ್ಯಗಳು ಲೌಕಿಕವಾದ ವೈಚಿತ್ರ್ಯಗಳಿಂದ ಭಿನ್ನವಾಗಿವೆ. ಶ್ಲೋಕ 11. ವಿಭೂಷಿತಂ ಮೇಖಲಯಾಂಗುಲೀಯಕೈ ಮಹಾಧನೈರ್ನೂಪುರ ಕಂಕಣಾದಿಭಿಃ ಸ್ನಿಗ್ಧಾಮಲಾಂ ಕುಂಚಿತ ನೀಲಕುಂತಲೈರ್ ವಿರೋಚಮಾನಾನಹಾಸಪೇಶಲಂ. ವಿಭೂಷಿತಂ ಚೆನ್ನಾಗಿ ಅಲಂಕೃತನಾದವನನ್ನು, ಮೇಖಲಯ ಒಡ್ಯಾಣದಿಂದ, ಅಂಗುಲೀಯಕೈ ಬೆರಳ ಉಂಗುರಗಳಿಂದ, ಮಹಾಧನೆ ತುಂಬಾ ಬೆಲೆ ಬಾಳುವ, ನೂಪುರ ಕಾಲ್ಗೆಜ್ಜೆ, ಕಂಕಣಾದಿಭಿಃ ಬಳೆಗಳು ಮೊದಲಾದವುಗಳಿಂದ, ಸ್ನಿಗ್ಧ ನಯವಾದ, ಅಮಲ ನಿರ್ಮಲವಾದ,
ಆಕುಂಚಿತ, ಗುಂಗುರಾದ, ನೀಲ, ಕಪ್ಪಾದ, ಕುಂತಲೈ, ತಲೆಗೂದಲುಗಳಿಂದ ವಿರೋಚಮಾನ, ಬಹು ಸುಂದರವಾದ, ಆನನ ಮುಖದ, ಹಾಸ ನಗೆಯ, ಪೇಶಲಂ ಸೌಂದರ್ಯವುಳ್ಳವನನ್ನು. ಅನುವಾದ: ಭಗವಂತನು ಸೊಂಟದಲ್ಲಿ ಮೇಖಲೆಯಿಂದ ಅಲಂಕೃತನಾಗಿದ್ದಾನೆ. ಅವನ ಬೆರಳುಗಳಲ್ಲಿ ಅಮೂಲ್ಯ ಹರಳುಗಳನ್ನು ಜೋಡಿಸಿದ ಉಂಗುರಗಳು ಶೋಭಿಸುತ್ತಿವೆ. ಭಗವಂತನ ಕಾಲ್ಬಳೆಗಳು, ಕೈ ಬಳೆಗಳು, ಕಡು ನೀಲವರ್ಣದ ಸ್ನಿಗ್ಧ ಗುಂಗುರು ಕೂದಲು, ಸುಂದರ ನಗುಮುಖ ಇವೆಲ್ಲ ತುಂಬಾ ಆನಂದದಾಯಕವಾಗಿವೆ. ಭಾವಾರ್ಥ: ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನು ಇತರ ಎಲ್ಲರಿಗಿಂತ ಅತ್ಯಂತ ಸುಂದರ ಪುರುಷನಾಗಿದ್ದಾನೆ. ದೇವೋತ್ತಮ ಪುರುಷನು ಕೇವಲ ಪೂಜಾ ಸೌಕರ್ಯಕ್ಕಾಗಿ ಭಕ್ತರು ಮಾಡಿಕೊಂಡ ಕಲ್ಪನೆಯಲ್ಲ, ವಾಸ್ತವ ರೂಪದಲ್ಲಿಯೇ ಪರಮ ಪುರುಷನಾಗಿದ್ದಾನೆ ಎಂದು ನಿರಾಕಾರವಾದಿಗಳಿಗೆ ಪಾಠ ಕಲಿಸಲಿಕ್ಕಾಗಿ ಶ್ರೀ ಶುಕ ಮಹರ್ಷಿಗಳು ಒಂದಾದ ಮೇಲೊಂದರಂತೆ ಭಗವಂತನ ದಿವ್ಯ ಸೌಂದರ್ಯದ ಪ್ರತಿಯೊಂದು ಭಾಗವನ್ನು ಇಲ್ಲಿ ವರ್ಣಿಸುತ್ತಾರೆ. ಸೂರ್ಯ ಕಿರಣಗಳು ಸೂರ್ಯನ ಪ್ರಭಾಮಂಡಲ ಮಾತ್ರವಾಗಿರುವಂತೆ ಪರಾತ್ಪರ ಸತ್ಯದ ನಿರಾಕಾರ ಸ್ವರೂಪವು ಭಗವಂತನ ಪ್ರಭಾವಲಯ ಮಾತ್ರವೇ ಆಗಿದೆ. ಶ್ಲೋಕ 12. ಅಧೀನ ಲೀಲಾ ಹಸಿತೇಕ್ಷಣೋಲ್ಲಸದ್ ರೂಭಂಗ ಸಂಸೂಚಿತಾಂ ಭೂರ್ಯನುಗ್ರಹಂ ಈಕ್ಷೇತ ಚಿಂತಾಮಯಾಮೇನಮೀಶ್ವರಂ ಯಾವನ್ಮನೋಧಾರಣಾಯಾವತಿಷ್ಠತೆ. ಅಧೀನ ಬಹು ಉದಾತ್ತವಾದ ಲೀಲೆಗಳು, ಹಸಿತ ನಗುವು, ಈ ಕ್ಷಣ ನೋಟದಿಂದ, ಉಲ್ಲಸತ್ ಹೊಳೆಯುತ್ತಿರುವ, ಭ್ರೂಭಂಗ ಹುಬ್ಬಿನ ಸಂಜ್ಞೆಗಳಿಂದ, ಸಂಸೂಚಿತ ಸೂಚಿಸಲ್ಪಟ್ಟ, ಭೂರಿ ಅತಿಶಯ, ಅನುಗ್ರಹವುಳ್ಳವನನ್ನು, ಈ ಕ್ಷೇತ ಧ್ಯಾನಿಸಬೇಕು, ಚಿಂತಾಮಯಂ ಅಲೌಕಿಕನನ್ನು, ಏನಂ ಈ ಈಶ್ವರಂ ಪರಮಪ್ರಭುವನ್ನು, ಯಾವತ್ ವರೆಗೆ, ಮನಃ ಮನಸ್ಸು, ಧಾರಣೆಯ ಧ್ಯಾನದಿಂದ, ಅವತಿಷ್ಠತೆ ಸ್ಥಿರಗೊಳ್ಳುವ. ಅನುವಾದ: ಭಗವಂತನ ಉದಾರ ಲೀಲೆಗಳು ಮತ್ತು ಅವನ ಹಸನ್ಮುಖದ ಉಜ್ವಲ ಕುಡಿನೋಟ ಅವನ ಅಪಾರ ಅನುಗ್ರಹದ ಕುರುಹುಗಳಾಗಿವೆ. ಆದ್ದರಿಂದ ಭಗವಂತನ ಧ್ಯಾನದಲ್ಲಿ ಮನಸ್ಸು ಸ್ಥಿರವಾಗಿರುವವರೆಗೂ ಆತನ ದಿವ್ಯ ರೂಪವನ್ನು ಏಕಾಗ್ರತೆಯಿಂದ ಧ್ಯಾನಿಸಬೇಕು. ಭಾವಾರ್ಥ: ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ನಿರಾಕಾರವಾದಿಯು ತನ್ನ ನಿರಾಕಾರ ಧ್ಯಾನದ ಸಲುವಾಗಿ ಕಷ್ಟಕರ ಕಾರ್ಯಕ್ರಮಗಳ ಶ್ರೇಣಿಯನ್ನೇ ಕೈಗೊಳ್ಳುತ್ತಾನೆ ಎಂದು ಭಗವದ್ಗೀತೆ 12ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಹೇಳಿದೆ. ಆದರೆ ಭಕ್ತನ ವಿಷಯ ಹಾಗಲ್ಲ. ಅವನು ಭಗವಂತನಿಗೆ ಸಲ್ಲಿಸುವ ವೈಯಕ್ತಿಕ ಸೇವೆಯಿಂದಾಗಿ ಬಹಳ ಸುಲಭವಾಗಿ ಉನ್ನತಿಯನ್ನು ಸಾಧಿಸುತ್ತಾನೆ. ಆದ್ದರಿಂದ ನಿರಾಕಾರ ಧ್ಯಾನವು ನಿರಾಕಾರವಾದಿಗಳಿಗೆ ಯಾತನೆಯ ತವರಾಗಿದೆ. ಇಲ್ಲಿ ಭಕ್ತನು ನಿರಾಕಾರ ತತ್ವಜ್ಞಾನಿಗೆ ಮಿಗಿಲಾದ ಒಂದು ಅನುಕೂಲವನ್ನು ಹೊಂದಿದ್ದಾನೆ. ನಿರಾಕಾರವಾದಿಯು ಭಗವಂತನ ವ್ಯಕ್ತಿ ಸ್ವರೂಪದ ಬಗ್ಗೆ ಸಂದೇಹವುಳ್ಳವನಾಗಿದ್ದಾನೆ. ಆದ್ದರಿಂದ ಅವನು ವಾಸ್ತವವಲ್ಲದ ಯಾವುದನ್ನೋ ಧ್ಯಾನಿಸಲು ಸದಾ ಪ್ರಯತ್ನಿಸುತ್ತಾನೆ. ಈ ಕಾರಣಕ್ಕಾಗಿಯೇ ಭಗವಂತನ ವಾಸ್ತವ ರೂಪದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸುವ ಬಗ್ಗೆ ಭಾಗವತದಲ್ಲಿ ಅಧಿಕೃತ ಹೇಳಿಕೆಯೊಂದಿದೆ. ಇಲ್ಲಿ ಸೂಚಿತವಾದ ಧ್ಯಾನದ ಪ್ರಕ್ರಿಯೆಯೇ ಭಕ್ತಿ ಯೋಗವಾಗಿದೆ. ಅಂದರೆ ಐಹಿಕ ಸ್ಥಿತಿಯಿಂದ ಬಿಡುಗಡೆ ಪಡೆದ ನಂತರ ಮಾಡುವ ಭಕ್ತಿ ಸೇವೆಯ ವಿಧಾನವಾಗಿದೆ. ಐಹಿಕ ಸ್ಥಿತಿಯಿಂದ ಮುಕ್ತನಾಗುವ ರೀತಿಯೇ ಜ್ಞಾನಯೋಗವಾಗಿದೆ. ವ್ಯಕ್ತಿಯು ಐಹಿಕ ಅಸ್ತಿತ್ವದ ಸ್ಥಿತಿಗಳಿಂದ ಮುಕ್ತನಾದಾಗ, ಅಂದರೆ ಹಿಂದೆಯೇ ಹೇಳಿದಂತೆ ನಿವೃತ್ತನಾದಾಗ ಅಥವಾ ಐಹಿಕ ಅಗತ್ಯಗಳಿಂದ ಬಿಡುಗಡೆಗೊಂಡಾಗ ಭಕ್ತಿಯೋಗದ ರೀತಿಯನ್ನು ನಿರ್ವಹಿಸಲು ಅರ್ಹನಾಗುತ್ತಾನೆ. ಆದ್ದರಿಂದ ಭಕ್ತಿಯೋಗವು ಜ್ಞಾನಯೋಗವನ್ನು ಒಳಗೊಳ್ಳುತ್ತದೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಶುದ್ಧ ಭಕ್ತಿ ಸೇವೆಯ ಪ್ರಕ್ರಿಯೆ ಏಕಕಾಲಕ್ಕೆ ಜ್ಞಾನಯೋಗದ ಉದ್ದೇಶವನ್ನು ಪೂರೈಸುತ್ತದೆ. ಐಹಿಕ ಸ್ಥಿತಿಗಳಿಂದ ಮುಕ್ತಿಯು ಶುದ್ಧ ಭಕ್ತಿ ಸೇವೆಯ ಹಂತ ಹಂತವಾದ ಬೆಳವಣಿಗೆಯಿಂದಾಗಿ ಲೋಕ ವಿಮುಕ್ತಿಯು ತಾನೇ ತಾನಾಗಿ ಸಾಧಿತವಾಗುತ್ತದೆ. ಭಕ್ತಿ ಯೋಗದ ಈ ಪರಿಣಾಮಗಳನ್ನು ಅನರ್ಥ ನಿವೃತ್ತಿ ಎಂದು ಕರೆಯಲಾಗಿದೆ. ಕೃತ್ರಿಮವಾಗಿ ಗಳಿಸಿದ ಎಲ್ಲಾ ವಸ್ತುಗಳು ಭಕ್ತಿಯೋಗದ ಉನ್ನತಿಯೊಂದಿಗೆ ಹಂತ ಹಂತವಾಗಿ ಕಣ್ಮರೆಯಾಗುತ್ತವೆ. ಭಕ್ತಿಯೋಗದ ಮೊದಲ ಹೆಜ್ಜೆ ದೇವೋತ್ತಮ ಪುರುಷನ ಪಾದ ಕಮಲಗಳ ಧ್ಯಾನ. ಇದು ಅನರ್ಥ ನಿವೃತ್ತಿಯ ಮೂಲಕ ತನ್ನ ಪರಿಣಾಮವನ್ನು ತೋರಬೇಕು.
ಬದ್ಧಾತ್ಮನನ್ನು ಲೋಕ ಜೀವನಕ್ಕೆ ಬಂಧಿಸುವ ಅತಿ ಸ್ಥೂಲ ರೀತಿಯ ಅನರ್ಥವೆಂದರೆ ಕಾಮವಾಸನೆಯೇ ಆಗಿದೆ. ಈ ಕಾಮವಾಸನೆ ಸ್ತ್ರೀ ಪುರುಷ ಸಂಯೋಗದಲ್ಲಿ ಕ್ರಮೇಣ ಬೆಳೆಯುತ್ತದೆ. ಸ್ತ್ರೀ ಪುರುಷ ಸಂಯೋಗವಾದ ಬಳಿಕ ಕಾಮವಾಸನೆ ಮನೆ, ಮಕ್ಕಳು, ಮಿತ್ರರು, ಬಾಂಧವರು ಮತ್ತು ಸಂಪತ್ತುಗಳ ಸಂಗ್ರಹಣದಲ್ಲಿ ಉತ್ತೇಜಕಗೊಳ್ಳುತ್ತದೆ. ಇವೆಲ್ಲವನ್ನು ಗಳಿಸಿದಾಗ ಬದ್ಧಾತ್ಮನು ಅಂತಹ ತೊಡಕುಗಳ ದಾಸನಾಗುತ್ತಾನೆ. ಹುಸಿ ಅಹಂಕಾರ ಭಾವ ಅಥವಾ ತಾನು ಮತ್ತು ತನ್ನದು ಎಂಬ ಭಾವ ಪ್ರಧಾನವಾಗುತ್ತದೆ. ಈ ಕಾಮವಾಸನೆ ನಾನಾ ರಾಜಕೀಯ, ಸಾಮಾಜಿಕ, ಪರಹಿತ ಕಾರ್ಯ, ಲೋಕಹಿತ ಕಾರ್ಯ ಮತ್ತು ಇತರ ಹಲವು ಅನಗತ್ಯ ಕಾರ್ಯಗಳಲ್ಲಿ ವಿಸ್ತರಗೊಳ್ಳುತ್ತದೆ. ಇದು ಸಮುದ್ರದ ತೆರೆಗಳ ನೊರೆಯಂತೆ, ಆಕಾಶದಲ್ಲಿರುವ ಮೋಡದಂತೆ ಒಮ್ಮೆ ಇದ್ದಕ್ಕಿದ್ದಂತೆ ಮೇಲೆದ್ದು ಕಾಣಿಸಿಕೊಳ್ಳುತ್ತದೆ, ಮುಂದಿನ ಕ್ಷಣದಲ್ಲೇ ಶೀಘ್ರವಾಗಿ ನಶಿಸುತ್ತದೆ. ಅಂತಹ ವಸ್ತುಗಳು, ಹಾಗೆಯೇ ಕಾಮವಾಸನೆಯ ಉತ್ಪನ್ನಗಳು ಬದ್ಧಾತ್ಮನನ್ನು ಸುತ್ತುವರಿದಿವೆ. ಭಕ್ತಿ ಯೋಗವು ಕಾಮವಾಸನೆ ಹಂತ ಹಂತವಾಗಿ ಬತ್ತಿ ಹೋಗುವಂತೆ ಮಾಡುತ್ತದೆ. ಕಾಮವಾಸನೆಯನ್ನು 3 ಶೀರ್ಷಿಕೆಗಳಲ್ಲಿ ಕ್ರೋಢೀಕರಿಸಬಹುದು. ಅವೆಂದರೆ ಲಾಭ, ಪೂಜೆ ಮತ್ತು ಪ್ರತಿಷ್ಠೆ. ಎಲ್ಲ ಬದ್ಧಾತ್ಮರು ಕಾಮವಾಸನೆಯ ಈ ವಿಭಿನ್ನ ಅಂಶಗಳಿಗಾಗಿ ಹುಚ್ಚರಾಗಿದ್ದಾರೆ. ಕಾಮವಾಸನೆಯನ್ನು ಪ್ರಾಥಮಿಕವಾಗಿ ಆಧರಿಸಿದ ಇಂತಹ ಐಹಿಕ ಕಾತರತೆಗಳಿಂದ ತಾನು ಎಷ್ಟರ ಮಟ್ಟಿಗೆ ಬಿಡುಗಡೆ ಹೊಂದಿದ್ದೇನೆಂದು ಪ್ರತಿಯೊಬ್ಬನೂ ಕಂಡುಕೊಳ್ಳಬೇಕು. ವ್ಯಕ್ತಿಯೊಬ್ಬನು ಪ್ರತಿಯೊಂದು ತುತ್ತು ಆಹಾರವನ್ನು ತಿಂದಾಗಲೂ ತನ್ನ ಹಸಿವು ಇಂಗುವುದನ್ನು ಅನುಭವಿಸುತ್ತಾನೆ. ಹಾಗೆಯೇ ಅವನು ಎಷ್ಟರ ಮಟ್ಟಿಗೆ ಕಾಮವಾಸನೆಯಿಂದ ಬಿಡುಗಡೆ ಹೊಂದಿದನೆಂಬುದನ್ನು ಕಂಡುಕೊಳ್ಳಲು ಅರ್ಹನಾಗಬೇಕು. ಭಕ್ತಿ ಯೋಗದ ವಿಧಾನದಿಂದಾಗಿ ಕಾಮವಾಸನೆಯು ತನ್ನ ನಾನಾ ರೂಪಗಳೊಂದಿಗೆ ಕ್ಷೀಣಿಸುತ್ತದೆ. ಭಕ್ತನು ಐಹಿಕವಾಗಿ ತುಂಬಾ ಸುಶಿಕ್ಷಿತನಲ್ಲದಿರಬಹುದು. ಆದರೂ ಭಗವಂತನ ಅನುಗ್ರಹದಿಂದಾಗಿ ಭಕ್ತಿಯೋಗವು ತಾನಾಗಿಯೇ ಜ್ಞಾನ ವೈರಾಗ್ಯಗಳಲ್ಲಿ ಪರಿಣಾಮಕಾರಿಯಾಗಿ ಫಲಿಸುತ್ತದೆ. ಜ್ಞಾನವೆಂದರೆ ವಸ್ತುಗಳನ್ನು ಅವು ಇದ್ದಂತೆ ತಿಳಿಯುವುದು. ಆ ವಸ್ತುಗಳೆಲ್ಲ ಅನಗತ್ಯವಾದವು ಎನ್ನುವುದು ಯೋಚಿಸಿ ನೋಡಿದರೆ ತಾನೇ ಗೊತ್ತಾಗುತ್ತದೆ. ಜ್ಞಾನವನ್ನು ಗಳಿಸಿದ ವ್ಯಕ್ತಿಯು ಸಹಜವಾಗಿಯೇ ಅಂತಹ ಅನಗತ್ಯ ವಸ್ತುಗಳನ್ನು ಬದಿಗೊತ್ತುತ್ತಾನೆ. ಐಹಿಕ ಅವಶ್ಯಕತೆಗಳು ಅನಗತ್ಯ ವಸ್ತುಗಳಾಗಿವೆ ಎಂಬುದನ್ನು ಬದ್ಧಾತ್ಮನು ಜ್ಞಾನ ಸಂಸ್ಕಾರದಿಂದ ಕಂಡುಕೊಂಡಾಗ ಆತ ಅಂತಹ ಅನಗತ್ಯ ವಸ್ತುಗಳಿಂದ ಬೇರ್ಪಡುತ್ತಾನೆ. ಈ ಜ್ಞಾನದ ಸ್ಥಿತಿಯನ್ನು ವೈರಾಗ್ಯ ಅಂದರೆ ಅನಗತ್ಯ ವಸ್ತುಗಳಿಂದ ಬೇರ್ಪಡುವಿಕೆ ಎಂದು ಕರೆಯಲಾಗಿದೆ. ದಿವ್ಯವಾದಿಯು ಸ್ವಯಂ ಸಂಪನ್ನನಾಗಬೇಕಾದದ್ದು ಅಪೇಕ್ಷಣೀಯವಾಗಿದೆ. ಅವನು ಜೀವನದ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲು ಸಿರಿವಂತ ಕುರುಡ ವ್ಯಕ್ತಿಗಳಿಂದ ಭಿಕ್ಷೆ ಬೇಡಬಾರದು ಎಂಬುದನ್ನು ನಾವು ಹಿಂದೆ ಚರ್ಚಿಸಿದ್ದೇವೆ. ಶ್ರೀ ಶುಕ ಮಹರ್ಷಿಗಳು ಜೀವನದ ಮೂಲಭೂತ ಅವಶ್ಯಕತೆಗಳಿಗೆ ಪರ್ಯಾಯಗಳನ್ನು ಸೂಚಿಸಿದ್ದಾರೆ. ಅವುಗಳೆಂದರೆ ಆಹಾರ, ಶಯನ ಮತ್ತು ಆಶ್ರಯಗಳ ಸಮಸ್ಯೆ. ಅವರು ಕಾಮತೃಪ್ತಿಗೆ ಯಾವುದೇ ಪರ್ಯಾಯವನ್ನು ಸೂಚಿಸಿಲ್ಲ. ಕಾಮಾಭಿಲಾಷೆಯನ್ನು ಇನ್ನೂ ಹೊಂದಿರುವವನು ಸನ್ಯಾಸ ಜೀವನವನ್ನು ಸ್ವೀಕರಿಸಲು ಎಂದೂ ಪ್ರಯತ್ನಿಸಲೇಬಾರದು. ಈ ಹಂತವನ್ನು ತಲುಪದವನಿಗೆ ಸನ್ಯಾಸ ಜೀವನದ ಪ್ರಶ್ನೆಯೇ ಸಂಭವಿಸುವುದಿಲ್ಲ. ಆದ್ದರಿಂದ ತಕ್ಕ ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯ ಹಂತ ಹಂತವಾದ ಪ್ರಕ್ರಿಯೆಯಿಂದ ಮತ್ತು ಭಾಗವತದ ತತ್ವಗಳನ್ನು ಅನುಸರಿಸುವುದರಿಂದ ಸನ್ಯಾಸ ಜೀವನವನ್ನು ಸ್ವೀಕರಿಸುವ ಮುನ್ನ ಕಾಮಾಭಿಲಾಷೆಯನ್ನು ಸಂಗ್ರಹಿಸಲಿಕ್ಕಾದರೂ ಅರ್ಹನಾಗಬೇಕು. ಆದ್ದರಿಂದ ಶುದ್ಧೀಕರಣವೆಂದರೆ ಕಾಮವಾಸನೆಯಿಂದ ಹಂತ ಹಂತವಾಗಿ ಬಿಡುಗಡೆ ಪಡೆಯುವುದು ಎಂದರ್ಥ. ಇದು ಇಲ್ಲಿ ವರ್ಣಿಸಲಾದಂತೆ ಭಗವಂತನ ಪಾದದಿಂದ ಆರಂಭಿಸಿ ಅವನ ವ್ಯಕ್ತಿ ರೂಪವನ್ನು ಧ್ಯಾನ ಮಾಡುವುದರಿಂದ ಪ್ರಾಪ್ತವಾಗುತ್ತದೆ. ತಾನು ಎಷ್ಟರ ಮಟ್ಟಿಗೆ ಕಾಮವಾಸನೆಯಿಂದ ಬಿಡುಗಡೆ ಪಡೆದಿದ್ದೇನೆ ಎಂಬುದನ್ನು ಕಂಡುಕೊಳ್ಳದೆ ಕೃತಕವಾಗಿ ಮೇಲುನೆಲೆಗೆ ಹೋಗಲು ಯಾರೂ ಪ್ರಯತ್ನಿಸಲೇಬಾರದು. ಶ್ರೀಮದ್ ಭಾಗವತದ 10ಮ ಸ್ಕಂದವು ಭಗವಂತನ ಮಂದಹಾಸಯುಕ್ತವಾದ ಮುಖದಂತೆ. ಒಮ್ಮೆಗೆ 10ನೆಯ ಸ್ಕಂದದಿಂದ ವಿಶೇಷವಾಗಿ ಭಗವಂತನ ರಾಸಲೀಲೆಯನ್ನು ಚಿತ್ರಿಸುವ 5 ಅಧ್ಯಾಯಗಳಿಂದ ಓದಲು ಆರಂಭಿಸಲು ಪ್ರಯತ್ನಿಸುವ ಉದ್ದಟರು ಅನೇಕರಿರುತ್ತಾರೆ. ಇದು ಖಂಡಿತವಾಗಿಯೂ ಅಕ್ರಮವಾಗಿದೆ. ಭಾಗವತದ ಅಂತಹ ಅಕ್ರಮ ಅಧ್ಯಯನ ಅಥವಾ ಶ್ರವಣದ ಮೂಲಕ ಲೌಕಿಕ ಸಮಯ ಸಾಧಕರು ಭಾಗವತದ ಹೆಸರಿನಲ್ಲಿ ಕಾಮಜೀವನದ ತೀಟೆ ತೀರಿಸಿಕೊಳ್ಳುವ ವಿಧ್ವಂಸಕ ಪಾತ್ರ ವಹಿಸಿದ್ದಾರೆ. ಹುಸಿ ಭಕ್ತರ ಚರ್ಯೆಯಿಂದ ಭಾಗವತದ ಇಂತಹ ದೂಷಣೆ ನಡೆದಿದೆ.
ಭಾಗವತದ ಪಠನ ಮಾಡಲು ಪ್ರಯತ್ನಿಸುವುದಕ್ಕೆ ಮುನ್ನ ವ್ಯಕ್ತಿಯು ಎಲ್ಲ ಬಗೆಯ ಕಾಮವಾಸನೆಯಿಂದ ಮುಕ್ತನಾಗಲೇಬೇಕು. ಶುದ್ಧೀಕರಣವೆಂದರೆ ಕಾಮಲೋಲುಪತೆಯ ನಿಲುಗಡೆ ಎಂದು ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ್ದಾರೆ. ಅವರು ಹೇಳುತ್ತಾರೆ, ಯಥಾ ಯಥಾಧೀಷ್ಟ ಶುದ್ಧತಿ ವಿಷಯ ಲಾಂಪಟ್ಯಂ ತ್ಯಜತಿ ತಥಾ ತಥಾ ಧಾರಯೇದತಿ ಚಿತ್ತ ಶುದ್ಧಿ ತಾರತಮ್ಯೇನೈವ ಧ್ಯಾನ ತಾರತಮ್ಯಂ ಉಕ್ತಂ. ಬುದ್ಧಿಯ ಪವಿತ್ರೀಕರಣವಾಗಿ ಕಾಮಲೋಲುಪತೆಯ ಮದದಿಂದ ಮುಕ್ತನಾಗುತ್ತಿದ್ದಂತೆಯೇ ಮುಂದಿನ ಧ್ಯಾನಕ್ಕಾಗಿ ಒಂದು ಹೆಜ್ಜೆ ಮುಂದಿಡಬೇಕು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಭಗವಂತನ ವಿವಿಧ ಅಂಗಗಳ ಧ್ಯಾನದ ಉನ್ನತಿಯನ್ನು ಹೃದಯದ ಪವಿತ್ರೀಕರಣದ ಉನ್ನತಿಗೆ ಸಮಸಮವನಾಗಿ ಹೆಚ್ಚಿಸಬೇಕು. ಒಟ್ಟಿನಲ್ಲಿ ಇದರ ಸಾರ ಇಷ್ಟು: ಕಾಮಲೋಲುಪತೆಯ ಜಾಲದಲ್ಲಿ ಸಿಲುಕಿರುವವರು ಭಗವಂತನ ಪಾದಗಳಿಗಿಂತ ಮೇಲಿನ ಧ್ಯಾನಕ್ಕೆ ಎಂದೂ ಏರಬಾರದು. ಅದಕ್ಕಾಗಿ ಅವರು ಶ್ರೀಮದ್ ಭಾಗವತದ ಪಠಣವನ್ನು ಆ ಮಹಾನ್ ಸಾಹಿತ್ಯದ ಮೊದಲ ಮತ್ತು ಎರಡನೆಯ ಸ್ಕಂದಗಳಿಗೆ ಸೀಮಿತಗೊಳಿಸಬೇಕು. ಮೊದಲ 9 ಸ್ಕಂದಗಳ ವಿಷಯವನ್ನು ಜೀರ್ಣಿಸಿಕೊಳ್ಳುವುದರಿಂದ ಪವಿತ್ರೀಕರಣದ ಪ್ರಕ್ರಿಯೆಯನ್ನು ಪೂರ್ಣ ಮಾಡಬೇಕು. ಆ ಬಳಿಕ ಶ್ರೀಮದ್ ಭಾಗವತದ 10ನೆಯ ಸ್ಕಂದದ ವಿಷಯಕ್ಕೆ ಪ್ರವೇಶಿಸಬೇಕು.